ಪ್ರತಿಯೊಂದು ಸ್ಪರ್ಧೆಯಲ್ಲಿ ಗೆಲುವು ಮತ್ತು ಸೋಲು ಇದ್ದೇ ಇರ್ತದೆ. ಆದರೆ ಗೆಲುವಾಗಿಯೇ ಉಳಿಯುವುದಿಲ್ಲ, ಸೋಲು ಸೋಲಾಗಿಯೇ ಉಳಿಯುವುದಿಲ್ಲ ಎಂಬುದನ್ನು ತಾವು ಪ್ರತಿಯೊಬ್ಬರು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಕ್ರೀಡಾಪಟುಗಳಿಗೆ ತಮ್ಮ ನೈಜ ಜೀವನದಲ್ಲಿ ಏರುಪೇರುಗಳು ಕಂಡಾಗ ಜೀವನ ಮಾಡಲು ತುಂಬ ಸುಲಭದ ಕೆಲಸ. ನೆರೆದ ಎಲ್ಲರಿಗೂ ನನ್ನ ನಮಸ್ಕಾರ. ಅ ವೆರಿ ಗುಡ್ ಮಾರ್ನಿಂಗ್ ಟು ಯು ಆಲ್. ದಕ್ಷಿಣ ಕನ್ನಡ ಜಿಲ್ಲಾ ಆರ್ಮ್ ರೆಸ್ಲಿಂಗ್ ಅಸೋಸಿಯೇಷನ್ ಇವರು ಇವತ್ತು ಇಲ್ಲಿಗೆ ನಡೆಸುವಂತಹ ರಾಜ್ಯ ಮಟ್ಟದ ಈ ಸ್ಪರ್ಧೆಗೆ ಆಗಮಿಸಿದ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮದ ಪ್ರಮುಖರು ಈ ರೀತಿ ಇದ್ದಾರೆ. ಕೆಲವರ ಆಗಮನ ಆಗಿದೆ, ಕೆಲವರ ಆಗಮನ ಆಗಲಿಕ್ಕೆ ಇದೆ. ಆದರೂ ಕೂಡ ಅವರ ಹೆಸರುಗಳನ್ನು ನಾನಿಲ್ಲಿ ಉಲ್ಲೇಖ ಮಾಡುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಮೀನಾಕ್ಷಿ ಶಾಂತಿಗೌಡ್ ಇವರ ಆಗಮನ ನಿರೀಕ್ಷಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಇದ್ದಾರೆ ಮಂಗಳೂರಿನ ಹೆಸರಾಂತ ಕಾರ್ಪೊರೇಟರ್ ಆದಂಥ ಶ್ರೀ ವಿನಯ್ ರಾಜ್ ಇವರು. ವಂದನೀಯ ಕ್ಲೀಫರ್ಡ್ ಫೆರ್ನಾಂಡಿಸ್ ಮಂಗಳೂರಿನ ಜಂಬು ಚರ್ಚಿನ ಪ್ರಧಾನ ಧರ್ಮಗಳು ತಮ್ಮೊಂದಿಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಆರ್ಮ್ ರೆಸ್ಲಿಂಗ್ನ ಅಧ್ಯಕ್ಷರಾದಂಥ ಶ್ರೀ ಸುನಿಲ್ ಸೇವಿಯರ್ ಅವರು ತಮ್ಮೊಂದಿಗಿದ್ದಾರೆ. ಅದೇ ರೀತಿ ಕಾರ್ಯದರ್ಶಿಯಾದಂಥ ಮಿಸ್ಟರ್ ವರ್ಲ್ಡ್ ರೇಮಂಡ್ ಡಿಸೋಜ ತಮ್ಮೊಂದಿಗಿದ್ದಾರೆ. ಅಸೋಸಿಯೇಷನ್ನ ವೈಸ್ ಪ್ರೆಸಿಡೆಂಟ್ ಆದಂಥ ಶ್ರೀಮತಿ ರೇಖಾ ಶೆಟ್ಟಿ ಅವರು ತಮ್ಮೊಂದಿಗಿದ್ದಾರೆ. ಅದೇ ರೀತಿ ಕೆಲವು ಅತಿಥಿಗಳು ಗೋಪಿ ಕೃಷ್ಣ ಸರ್ಕಲ್ ಇನ್ಸ್ಪೆಕ್ಟರ್ ಉಳ್ಳಾರ್, ನವೀನ್ ಕುಮಾರ್ ರಾಜ್ಯ ಮಟ್ಟದ ಅಧ್ಯಕ್ಷರು ಆರ್ಮ್ ರೆಸ್ಲಿಂಗ್ ಅಸೋಸಿಯೇಷನ್, ಅದೇ ರೀತಿ ಅಂತಾರಾಷ್ಟ್ರೀಯ ಅಥ್ಲೀಟ್ ಸುನೀಲ್ ಕುಮಾರ್ ಶೆಟ್ಟಿ ಇವರ ಕೂಡ ಆಗಮನವನ್ನು ನಿರೀಕ್ಷಿಸ್ತಾ ಇದ್ದೇವೆ. ನಾನು ಉಲ್ಲೇಖ ಮಾಡಿದ ಪೈಕಿ ಯಾರೆಲ್ಲರೂ ಇದ್ದಾರೆ ಅವರೆಲ್ಲರನ್ನ ನಾನು ಈ ವೇದಿಕೆಗೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನಾವು ದಯವಿಟ್ಟು ಹೆಸರು ಉಲ್ಲೇಖ ಮಾಡಿದ ವ್ಯಕ್ತಿಗಳು ವೇದಿಕೆಗೆ ಬರಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ನಮ್ಮ ಪ್ರೀತಿಯ ಸಂಕೇತವಾಗಿ ಕೈ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಸ್ವಾಗತಿಸೋಣ. ಒಂದು ಹಿರಿಯರ ಮಾತು ಈ ರೀತಿ ಇದೆ: ಪ್ರಾರ್ಥನೆ ಇಲ್ಲದ ಯಾವುದೇ ಕಾರ್ಯಕ್ರಮ ವಿಳಾಸ ಇಲ್ಲದ ಪತ್ರಕ್ಕೆ ಸಮಾನತೆ. ಸೊ ಇವತ್ತಿನ ಈ ಕಾರ್ಯಕ್ರಮವನ್ನು ವಿಳಾಸ ಇಲ್ಲದ ಕಾಗದಕ್ಕೆ ನಾವು ಹೋಲಿಸುವುದು ಬೇಡ, ಬದಲಾಗಿ ದೇವರ ಕೃಪೆಯನ್ನು ಬೇಡಿಕೊಳ್ಳುತ್ತಾ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಆರಂಭಿಸೋಣ. ಸೊ let us begin this function by seeking God's blessings. I request Mrs. Rekha Shetty to lead us into prayer. ಜಿಲ್ಲಾ ಅಸೋಸಿಯೇಷನ್ನ ಕಾರ್ಯದರ್ಶಿಯಾದಂಥ ಮಿಸ್ಟರ್ ವರ್ಲ್ಡ್ ರೇಮಂಡ್ ಡಿಸೋಜ ಇವರು ಸ್ವಾಗತಿಸಿ ಎರಡು ಮಾತುಗಳನ್ನು ಮಾತನಾಡ್ತಾರೆ. ದಕ್ಷಿಣ ಕನ್ನಡ ಆರ್ಮ್ ರೆಸ್ಲಿಂಗ್ ಅಸೋಸಿಯೇಷನ್ ಇದರ ವತಿಯಿಂದ ನಡೆಯುವ ಸ್ಟೇಟ್ ಲೆವೆಲ್ ಆರ್ಮ್ ರೆಸ್ಲಿಂಗ್ ಕಾಂಪಿಟೇಷನ್ಗೆ ವೇದಿಕೆಯ ಮೇಲಿರುವ ಇವತ್ತಿನ ನಮ್ಮ ಮುಖ್ಯ ಅತಿಥಿಗಳಾದ ಮಿಸ್ಟರ್ ವಿನಯ್ ರಾಜ್ ಕಾರ್ಪೊರೇಟರ್ ಮಂಗಳೂರು, ಇವರಿಗೆ ನಾನು ಕಳೆದ ಬಾರಿ ಚುನಾಯಿತರಾದ ಒಂದು ಚುನಾವಣೆ ಆಯಿತು. ಅದರಲ್ಲಿ ಅವರು ಇತ್ತೀಚೆಗಷ್ಟೇ ಆರಿಸಿ ಬಂದಿದ್ದಾರೆ. ಪ್ರಪ್ರಥಮವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಾನು
ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಸಂಘದ ಪರವಾಗಿ ಹಾಗೂ ಇಲ್ಲಿ ನಡೆದಿರುವ ಎಲ್ಲ ಕ್ರೀಡಾಪಟುಗಳ ಪರವಾಗಿ ನಾನು ಪ್ರಪ್ರಥಮವಾಗಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಆತ್ಮೀಯರಾದ ಹಾಗೂ ಜಂಬೂ ಚರ್ಚಿನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಕ್ಲಿಫರ್ಡ್ ಫೆರ್ನಾಂಡಿಸ್ ಅವರು, ಇವರಲ್ಲಿ ನಾನು ವಿನಂತಿ ಮಾಡಿಕೊಂಡಾಗ ಅವರು ಕೂಡ ಸಂತೋಷದಿಂದ ಇಟ್ಟುಕೊಂಡು ಇವತ್ತು ನಮ್ಮನ್ನು ಆಶೀರ್ವದಿಸಲು ನಮ್ಮನ್ನು ಬಂದಿದ್ದಾರೆ. ಅವರಿಗೆ ಕೂಡ ನಾನು ನಮ್ಮ ಅಸೋಸಿಯೇಷನ್ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಜೊತೆಯಲ್ಲಿದ್ದಾರೆ. ಕರ್ನಾಟಕ ರಾಜ್ಯ ಆರ್ಮ್ ರೆಸ್ಲಿಂಗ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆದ ನವೀನ್ ಕುಮಾರ್ ಅವರು. ಇವರು ನಮಗೆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ. ಅವರಿಗೆ ಕೂಡ ನಾನು ಈ ನಮ್ಮ ಆರ್ಮ್ ರೆಸ್ಲಿಂಗ್ ಅಸೋಸಿಯೇಷನ್ನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕಳೆದ ಜೂನಲ್ಲಿ ನಮ್ಮ ಈ ಸಂಸ್ಥೆಯು ಪ್ರಾರಂಭವಾಯಿತು. ಮಂಗಳೂರಲ್ಲಿ ಆರ್ಮ್ ರೆಸ್ಲಿಂಗ್ ಅಸೋಸಿಯೇಷನ್ ನಾವು ಸ್ಥಾಪನೆ ಮಾಡಬೇಕಂತ ನಾವು ಒಂದು ಪ್ರಯತ್ನ ಮಾಡಿದ್ದೇವೆ. ಆವಾಗ ನಮಗೆ ಸೂಕ್ತವಾದ ವ್ಯಕ್ತಿ ಯಾರಂತ ನಾವು ಆಯ್ಕೆ ಮಾಡಿದಾಗ ಸುನಿಲ್ ಸೇವಿಯರ್ ಅವರು, ನಾನು ಅವರನ್ನು ಕೇಳಿಕೊಂಡಾಗ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡು ಇವತ್ತು ಈ ಒಂದು ಸ್ಪರ್ಧೆ ನಡೆಯಬೇಕಾದ್ರೆ ಅವರ ಪ್ರೋತ್ಸಾಹ ಸಹಕಾರ ತುಂಬ ಅಂತ ಹೇಳಲು ನಾನು ಸಂತೋಷ ಪಡ್ತಾ ಇದ್ದೇನೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಪ್ರತ್ಯೇಕವಾಗಿ ಇವತ್ತು ಜಡ್ಜಸ್ ಆಗಿ ಕಾರ್ಯನಿರ್ವಹಿಸುವ ರೆಫ್ರಿಗಳಿಗೆ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಬಂದ ಎಲ್ಲ ಕ್ರೀಡಾಪಟುಗಳಿಗೆ ಹಾಗೂ ನಮ್ಮ ಜಿಲ್ಲೆಯಲ್ಲಿ ಪ್ರಥಮವಾಗಿ ಈ ಒಂದು ಕ್ರೀಡಾಕೂಟ ನಡೆಯುವುದಾದರೂ ಸಹ ಸುಮಾರು 40-50 ಜನ ಪಾರ್ಟಿಸಿಪೇಷನ್ ಇದರಲ್ಲಿ ಮಾಡ್ತಾರೆ ಅಂತ ಹೇಳಿದರು. ಅದು ಕೂಡ ನಮಗೆ ಒಂದು ವಿಷಯ. ಯಾಕಂದರೆ ಪ್ರಥಮವಾಗಿ ಕ್ರೀಡಾಕೂಟ ಮಾಡುವಾಗ ಅಲ್ಲಿ ಜನರಿರು ಭಾಳ ಕಡಿಮೆ. ಆದರೂ ನಮ್ಮಲ್ಲಿ ತುಂಬ ಯುವತಿಯರು ಮುಂದೆ ಬಂದಿದ್ದಾರೆ. ಹಾಗೆ ಎಲ್ಲ ಸೇರಿರುವ ಎಲ್ಲ ಕ್ರೀಡಾಪಟುಗಳಿಗೆ, ಕ್ರೀಡಾ ಅಭಿಮಾನಿಗಳಿಗೆ, ಕೋಚ್ಗಳಿಗೆ, ಟೀಮ್ ಮ್ಯಾನೇಜರ್ಸ್, ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಇಲ್ಲಿ ನಡೆದಿರುವ ಎಲ್ಲ ನನ್ನ ಸ್ನೇಹಿತರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಕ್ರೀಡಾಕೂಟ ನಾವು ಮಂಗಳೂರಲ್ಲಿ ಆಯೋಜಿಸಿದರೆ ಅದಕ್ಕೆ ಯಾವ ರೀತಿಯಲ್ಲಿ ನಾವು ಅದನ್ನು ನಡೆಸಬಹುದಂತ ಒಂದು ನಮಗೆ ಕುತೂಹಲ ಇರುತ್ತದೆ. ನಾವು ಅನೇಕ ಕ್ರೀಡಾಕೂಟಗಳನ್ನು ಇಲ್ಲಿ ಮಂಗಳೂರಲ್ಲಿ ವರ್ಷಕ್ಕೆ 1-2 ನಾವು ನಡೆಸ್ತಾ ಇದ್ದೇವೆ. ಐರನ್ ಗೇಮಲ್ಲಿ ಬಾಡಿ ಬಿಲ್ಡಿಂಗ್ ಇರಲಿ, ವೇಟ್ ಲಿಫ್ಟಿಂಗ್ ಇರಲಿ, ಪವರ್ ಲಿಫ್ಟಿಂಗ್ ಇರಲಿ, ಯಾವುದೇ ಕ್ರೀಡಾಕೂಟ ಆಗಲಿ ಅದೊಂದು ಉತ್ತಮ ರೀತಿಯಲ್ಲಿ ನಡೆಯುವಂಥ ಒಂದು ಪ್ರಯತ್ನವನ್ನು ನಾವು ಸದಾ ಮಾಡಿಕೊಂಡು ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಕಳೆದ ವರ್ಷ, ಅದಕ್ಕಿಂತ ಮುಂಚಿನ ವರ್ಷ ಓಪನ್ ನ್ಯಾಷನಲ್ ಅಥ್ಲೆಟಿಕ್ಸ್ ಕೂಡ ಇಲ್ಲಿ ಮಂಗಳೂರಲ್ಲಿ ಮಾಡಿದ್ದೇವೆ. ಹಾಗೆ ಮಾಸ್ಟರ್ ಅಥ್ಲೆಟಿಕ್ಸ್ ಕೂಡ ಸುಮಾರು 4,000 ಕ್ರೀಡಾಪಟುಗಳು ಸೇರಿರುವ ಒಂದು ಕ್ರೀಡಾಕೂಟ. ಅದು ಕೂಡ ಬಹಳ ಯಶಸ್ವಿ ರೀತಿಯಲ್ಲಿ ನಡೆಯಿತು. ಅನೇಕ ಕ್ರೀಡೆಗಳಲ್ಲಿ ಒಂದ್ಸರಿ ನಾವು ಬಾಡಿ ಬಿಲ್ಡಿಂಗನ್ನು ಇಲ್ಲಿ ಪಕ್ಕದ ಓಪನ್ ಮೈದಾನಲ್ಲಿ ಕೂಡ ನಾವು ಮಾಡಿದ್ದೇವೆ. ಈ ರೀತಿ ಒಂದು ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ಈ ನಮಗೆ ಅದರ ಬೆನ್ನೆಲುಬಾಗಿ ಅನೇಕರಿಗೆ ಸಹಕಾರ ನೀಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಅನೇಕ ವಾಲಂಟಿಯರ್ಸ್ ಕೂಡ ನಮ್ಮ ಜೊತೆಯಲ್ಲಿ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಅವರಿಗೆ ಮತ್ತು ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಒಂದಿಷ್ಟು ಯಾರಾದರೂ ಇನ್ನು ಕೂಡ ಕೆಲವರು ಬರಲಿಕ್ಕಿದ್ದಾರೆ. ಹಾಗೆಯೇ ಅವರಿಗೆ ಕೂಡ ನಾನು ಈ ಕ್ರೀಡಾಕೂಟಕ್ಕೆ ಮಗದೊಮ್ಮೆ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ದೀಪ ಬೆಳಗಿದ ನಂತರ ಆ ದೀಪ ಒಂದೇ ದಿಕ್ಕಿಗೆ ಬೆಳಕನ್ನು ಕೊಡುವುದಿಲ್ಲ, ಬದಲಾಗಿ 4 ದಿಕ್ಕುಗಳಿಗೆ ಕೂಡ ಆ ದೀಪ ಬೆಳಕನ್ನು ಕೊಡ್ತದೆ. ಇವತ್ತು ಈ ಸ್ಪರ್ಧಾಕೂಟಕ್ಕೆ ತಾವು ಒಂದು ದಿಕ್ಕಿನಿಂದ ಬರಲಿಲ್ಲ, ಬದಲಾಗಿ 4 ದಿಕ್ಕುಗಳಿಂದ ತಾವೆಲ್ಲರೂ ಸ್ಪರ್ಧಾಳುಗಳು ಬಂದಿದ್ದೀರಾ. ಅದು ತುಂಬ ಶಕ್ತಿಯಿಂದ
ಸೊ ದೀಪವನ್ನು ನಾವು ಇವಾಗ ಬೆಳಗಿಸ್ತೇವೆ. ಇದರ ಅರ್ಥ 4 ದಿಕ್ಕುಗಳಿಂದ ಬಂದ ಪ್ರತಿಯೊಬ್ಬರಿಗೆ ಒಳ್ಳೆಯದಾಗಲಿ ಎಂಬುದೇ ನಮ್ಮೆಲ್ಲರ ಪ್ರಾರ್ಥನೆಯಾಗಿದೆ. ಸೊ ಆದ್ದರಿಂದ ನಾನು ಇವಾಗ ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ ನಮ್ಮ ಸ್ಥಳೀಯ ಕಾರ್ಪೊರೇಟರ್ದಂಥ ಶ್ರೀ ವಿನಯ್ ರಾಜ್ ಇವರು, ಆನಂತರ ವೇದಿಕೆಯಲ್ಲಿದ್ದವರು ಜೊತೆಗೂಡಿ ಈ ದೀಪವನ್ನು ಬೆಳಗಿಸಬೇಕಾಗಿ, ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೊ ಈ ಒಂದು ಶುಭ ಹೊತ್ತಿನಲ್ಲಿ ಇಡೀ ಮಂಗಳೂರಿನ ಧರ್ಮೋಪಾಧ್ಯಾಯಕ್ಕೆ ಅವರು ಭಾರಿ ಒಂದು ಪ್ರೀತಿಯ ವ್ಯಕ್ತಿ, ಎಲ್ಲರಿಗೂ ಚಿರಪರಿಚಿತ ವ್ಯಕ್ತಿ. ಅವರದೊಂದು ದೊಡ್ಡ ಸ್ಥಿತಿ ಅಂದರೆ ಪ್ರಸಂಗ ನೀಡುವುದರಲ್ಲಿ ಭಾರಿ ನಿಪುಣರು. ಅವರ ಒಂದೊಂದು ಸಂದೇಶ, ಒಂದೊಂದು ಪ್ರಸಂಗ ಪ್ರತಿಯೊಬ್ಬರ ಹೃದಯ ಮನಸ್ಸನ್ನು ಗೆಲ್ತದೆ. ಇವತ್ತು ಆಶೀರ್ವಚನಗಳ ಮಾತನಾಡಲಿಕ್ಕೆ ಅವರು ತಮ್ಮೊಂದಿಗಿದ್ದಾರೆ. ತಾವು ದಯವಿಟ್ಟು ಆಶೀರ್ವಚನದ ಮಾತುಗಳನ್ನು ಮಾತನಾಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ವಂದನೀಯ ಕ್ಲಿಫರ್ಡ್ ಫೆರ್ನಾಂಡಿಸ್. ಪ್ರಿಯರೇ, ಮೊದಲೊಮ್ಮೆ ನಾವು ನಿಂತುಕೊಳ್ಳುವ, ದೇವರ ಅನುಗ್ರಹ ಆಶೀರ್ವಾದವನ್ನು ಬೇಡಿ ಆಮೇಲೆ ಒಂದೆರಡು ಮಾತು. ಒಂದು ಕ್ಷಣ ಕಾಲ ನಮ್ಮ ಕಣ್ಣುಗಳನ್ನು ಮುಚ್ಚಿ, ದೇವರು ನಮ್ಮೆಲ್ಲರಿಗೆ ಆರೋಗ್ಯ, ಸಕಲ ಸಿರಿ ಸಂಪತ್ತನ್ನು ಕೊಟ್ಟಿದ್ದಾರೆ. ನಮ್ಮ ದೇಹದಲ್ಲಿ ಒಳ್ಳೆಯ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ದೇವರಿಗೆ ಮೌನವಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ. ಕರುಣಾಳು, ದಯಾಳು, ಸರ್ವಶಕ್ತ ದೇವರೇ, ಈ ಇಡೀ ಸಮಾಗಮನವನ್ನು ನೀವು ಆಶೀರ್ವದಿಸಿರಿ. ಕರ್ನಾಟಕದ ವಿವಿಧ ಮೂಲೆಗಳಿಂದ, ವಿವಿಧ ದಿಕ್ಕುಗಳಿಂದ ಬಂದಂಥ ಎಲ್ಲ ಕ್ರೀಡಾಪಟುಗಳನ್ನು ನೀವು ವಿಶೇಷವಾಗಿ ಅನುಗ್ರಹಿಸಿರಿ. ಇಂತಹ ಒಂದು ಕಾರ್ಯಕ್ರಮ ಆರ್ಮ್ ರೆಸ್ಲಿಂಗ್ ಆಯೋಜನೆ ಮಾಡಿದಂಥ ಆರ್ಗನೈಸರ್ಸ್ ಹಾಗೆಯೇ ಆಲ್ ಪಾರ್ಟಿಸಿಪೆಂಟ್ಸ್ ಅವರಿಗೆ ನೀವು ಆಶೀರ್ವಾದ ಕೊಡಿ ಅಂತ ಪ್ರಾರ್ಥಿಸುವಾಗ, ಇವತ್ತಿನ ಈ ಕಾರ್ಯಕ್ರಮ ಯಾವುದೇ ಅಡೆತಡೆ ಇಲ್ಲದೆ ಉತ್ತಮವಾಗಿ ನಡೆಯಲಿ. ಇದನ್ನು ಯಾರೆಲ್ಲ ಇದನ್ನು ಆಯೋಜಿಸಿದ್ದಾರೆ, ಅದೇ ರೀತಿ ಎಲ್ಲ ರೀತಿಯ ಸಹಾಯವನ್ನು ನೀಡಿದ್ದಾರೆ, ಎಲ್ಲರಿಗೂ ನಿಮ್ಮ ಆಶೀರ್ವಾದವನ್ನು ಕೊಡಿರಿ ಸ್ವಾಮಿ. ತಟಾಸ್ತು. ಆಮೀನ್ ಆಮೇನ್. ಕೂತ್ಕೊಳ್ಳಿ. ಇರುವ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರುತ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರಿಗೆ ಬಂದಿದ್ದೀರ ಪ್ರಿಯರೇ, ಹೋಗುವುದಕ್ಕಿಂತ ಮೊದಲು ಮಂಗಳೂರನ್ನು ನೋಡಿಯೇ ಹೋಗಬೇಕು ನೀವು. ಇದು ಕಾರ್ಯಕ್ರಮ ಆದ ನಂತರ ಏನೆಲ್ಲ ಇಲ್ಲಿ ಉಂಟು ನೋಡಬೇಕು. ಪ್ರತ್ಯೇಕವಾಗಿ ಮೀನಿನ ಕರಿಲ ನುಪ್ಪಲ, ಅದು ಬಹಳ ವಿಶೇಷ. ಸೀ ಫುಡ್ಡಿಗೆ ಮಂಗಳೂರು ಫೇಮಸ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಸುಂದರವಾದ ಜನರು, ಹ್ಯಾಂಡ್ಸಮ್ ಆ್ಯಂಡ್ ಬ್ಯೂಟಿಫುಲ್ ಪೀಪಲ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಕಂಪ್ಯಾಷನೇಟ್ ಪೀಪಲ್ ಇನ್ ಬ್ಯಾಂಗ್ಳೂರ್. ದ ಬೀಚಸ್, ದ ಪಾರ್ಕ್ಸ್. ಇದೊಂದು ಸಣ್ಣ ಊರು, ಜಾಸ್ತಿ ದೊಡ್ಡದಲ್ಲ, ಒಂದು 3-4-5 ಕಿಲೋಮೀಟರ್ ಪರಿಸರ ಅಂತ ಹೇಳಿದರೆ ಬಹಳ ಒಂದು ಸುಂದರವಾಗಿ ಚೊಕ್ಕದಂಥ ಊರು. ನೀವು ಒಂದು 2-3 ಗಂಟೆಗಳಲ್ಲಿ ಕಂಪ್ಲೀಟ್ ಆಗಿ ಸುತ್ತಿ ಹೋಗಬೇಕು. ಇದನ್ನು ಆಯೋಜಿಸಿದಂತಹ ಆರ್ಗನೈಸರ್ಸ್ ನಿಮಗೆ ನಾನು ಇವತ್ತು ಕಂಗ್ರ್ಯಾಚುಲೇಷನ್ ಹೇಳುತ್ತಾ ಇದ್ದೇನೆ. ಕಲ್ಲು ಮುಳ್ಳಿನ ದಾರಿಯಲ್ಲಿ ನಡೆಯುವಾಗ ನಮ್ಮೊಂದಿಗೆ ಇರುವಂಥ ನಮ್ಮ ಒಂದೇ ಒಂದು ಸಂಗಾತಿ ಅಂತ ಹೇಳಿದರೆ ನಮ್ಮ ಸ್ಲಿಪ್ಪರ್ಸ್ ಅಂತೆ, ನಮ್ಮ ಚಪ್ಪಲಿ.
ಅದೇ ರೀತಿ ಬಿಸಿಲು ಮಳೆ ಚಳಿಯಲ್ಲಿ ನಮ್ಮೊಂದಿಗೆ ಸದಾ ನಡೆಯುವಂಥ ಒಂದು ವಿಶೇಷ ಅಂದರೆ ನಮ್ಮ ಶರೀರ. ಅದಕ್ಕಾಗಿ ನಮ್ಮ ಶರೀರಕ್ಕೆ ನಾವು ಪ್ರಪ್ರಥಮವಾಗಿ ನಾವು ಗಮನವನ್ನು ಕೊಡಬೇಕಾಗಿದೆ. ಶರೀರ ಅಂತ ಹೇಳುವಾಗ ರೈಮಂಡ್ ಸರ್ ಅವರ ಜಿಮ್ಮಲ್ಲಿ ಆ ಬೆಂಚ್ ಪ್ರೆಸ್ ಚೆಸ್ಟ್ಗೆ ಎಕ್ಸಸೈಸ್ ಮಾಡುವಂತಹ ಸ್ಥಳದಲ್ಲಿ ನಾನು ಸಹ ಅವರ ಸ್ಕೂಲಿನ ಒಬ್ಬ ಮೆಂಬರ್ ಅಂತ ಹೇಳಿದ್ರೆ ಅಭಿಮಾನವಾಗ್ತಾ ಇದೆ, ಅವರನ್ನ ಗುರುಗಳು. The quote goes this way: in order to be great someday, you have to begin today. In order to be great someday, you have to begin today. ಒಬ್ಬ ಬಾಡಿ ಬಿಲ್ಡಿಂಗ್ ಅವರು ಒಳ್ಳೆಯ ಒಂದು ಫೋಟೋ ಹಾಕಿದ್ದಾರೆ, ಭಾಳ ಒಂದು ಇನ್ಸ್ಪಿರೇಷನ್. ಮನುಷ್ಯನು ಸಾಧಾರಣ ಅಂತ ಹೇಳುವಾಗ 4 ಏರಿಯಾಗಳಿಗೆ ನಾವು ಗಮನ ಕೊಡಬೇಕಾಗ್ತದೆ. ಫಿಸಿಕಲ್ ಆಗಬೇಕು, ಇಂಟೆಲೆಕ್ಚುವಲ್ ಆಗಬೇಕು, ಸ್ವಲ್ಪ ಸೋಷಿಯಲ್ ಸಂಬಂಧ ಇರಬೇಕು, ಆಧ್ಯಾತ್ಮಿಕವಾಗಿ ಬೆಳೆಯಬೇಕು ಅಂತ ಹೇಳುವಾಗ EQ ಬೇಕು, ಇಮೋಷನಲ್ ಕೋಶೆಂಟ್ ಬೇಕು, IQ ಬೇಕು, PQ ಬೇಕು, ಫಿಸಿಕಲ್ ಫಿಟ್ನೆಸ್ ಬೇಕು, ಸ್ವಲ್ಪ SQ ಸ್ಪಿರಿಚುವಲ್ ಆರ್ ಸೋಷಿಯಲ್ ಕೋಶೆಂಟ್ ಅಂತ ಹೇಳ್ತಾ ಇದ್ದಾರೆ. ಇದು 4 ಬೇಕು. ಅದಕ್ಕಾಗಿ ಇಲ್ಲಿ ಬಂದ ಹೆಚ್ಚಿನವರು ನೀವು ಎಲ್ಲಿಯಾದರೂ ಒಂದು ಜಿಮ್ಮಿನ ಸದಸ್ಯರಾಗಿದ್ದೀರ. ಎಲ್ಲಿಯಾದರೂ ಕೆಲವರು ಈಗ ಮಾಡಲಿಕ್ಕೆ ಇಲ್ಲ, ಜಿಮ್ಮಿಗೆ ಹೋಗ್ಲಿಕ್ಕಿಲ್ಲ, ಆದರೆ ಅವರು ಹೋದಂಥವ್ರು ಇದ್ದೀರ ಅಂತ ಹೇಳುವಾಗ ನೋಡಿ, ಜಿಮ್ಮಿಗೆ ಹೋದಾಗ ಸರ್ವತೋಮುಖ ಬೆಳವಣಿಗೆಗಾಗಿ ಸೋಮವಾರ ಚೆಸ್ಟಿಗೆ ಮಾಡಿದರೆ ಮಂಗಳವಾರ ಶೋಲ್ಡರ್ಗೆ, ಬುಧವಾರ ಲ್ಯಾಟ್ ಆಗ್ತದೆ, ಮತ್ತೆ ಗುರುವಾರ ದಿವಸ ಬೈಸೆಪ್ಸ್ ಆಗ್ತದೆ, ಶುಕ್ರವಾರ ಟ್ರೈಸೆಪ್ಸ್ ಆಗ್ತದೆ, ಮತ್ತೆ ಲೆಗ್ಸ್ಗೆ ಆಗ್ತದೆ. ಸರ್ವತೋಮುಖ ಬೆಳವಣಿಗೆ ಅಂದರೆ ಒಂದು ಕಾರು ಅಥವಾ 4 ವೀಲರಿಗೆ 4 ಚಕ್ರಗಳು ಒಂದೇ ರೀತಿ ಇದ್ದಾಗ, ಒಂದು ರಿಕ್ಷಾದ್ದು ಹಾಕಿ ಒಂದು ಟ್ರಾಕ್ಟರದ್ದು ಹಾಕಿದರೆ ಕಾರು ಮುಂದಕ್ಕೆ ಹೋಗುತ್ತಿದೆ. ಕೆಲವರು ಜಿಮ್ಮಿಗೆ ಬಂದು ಬರೀ ಕೈಗೆ ಮಾತ್ರ ಮಾಡುವವರಿದ್ದಾರೆ ಎಕ್ಸಸೈಸ್, ಕೈ ಮಾತ್ರ ತೋರ ಹಾಕ್ಬೋದು, ಸೊಂಟ ಸಪೂರ ಆಗ್ತದೆ ಅಥವಾ ಕಾಲು ಸಪೂರ ಆಗ್ತದೆ. ಭಾರತ ಸರ್ವತೋಮುಖ ಬೆಳವಣಿಗೆ, ಯಾಕೆಂದರೆ ನಮ್ಮೊಂದಿಗೆ ಯಾವತ್ತೂ ಇರುವುದಾದ್ರೆ ನಮ್ಮ ಶರೀರ. ದಟ್ಸ್ ವೈ ವಿ ನೀಡ್ ಟು ಬಿ ಫಿಸಿಕಲಿ ಫಿಟ್. ಮುಂದಕ್ಕೆ ಪ್ರಿಯರೇ, जो इंसान पानी से नहाता है वो लिबास बदल देता है. ಯಾರು ನೀರಿನಿಂದ ಸ್ನಾನ ಮಾಡ್ತಾರೆ ಅವರು ಬಟ್ಟೆಯನ್ನು ಬದಲಾಯಿಸ್ತಾರೆ. जो इंसान पसीने से नहाता है वो इतिहास बदल देता है. ಈ ಲೋಕದಲ್ಲಿ ಏನಾದರೂ ಬದಲಾವಣೆ ಆಗಿದೆ ಅಂತ ಹೇಳಿದರೆ ಜನರು ಬೆವರಿನಿಂದ ಸ್ನಾನ ಮಾಡಿದ್ದಾರೆ. ಜಿಮ್ ಅಂತ ಒಂದು ಸ್ಥಳ, ಪ್ರತಿಯೊಬ್ಬರು ಅದಕ್ಕಾಗಿ ಹೋಗುವುದು, ಟವಲ್ ಕೊಂಡೋಗಿ ಹೋಗೋದು, ಅದನ್ನು ಮತ್ತೆ ಅದು ತೆಗೆದು ಪುನಃ ಸ್ಟಾರ್ಟ್ ನಿಲ್ಲಿಸಲಿಕ್ಕೆ ಇಲ್ಲ, ಅದು ಆಗಬೇಕು, ಆಗುತ್ತಾ ಇದೆ. ಅಮಿತಾಬ್ ಬಚ್ಚನ್ ಅವರ ತಂದೆ ಶ್ರೀ ಹರವಂಶ್ ರಾಯ್ ಬಚ್ಚನ್ ಅವರು ಹೇಳ್ತಾ ಇದ್ದಾರೆ, ಜೋ ಚೀಸ್, ಅದು ಅವರ ತಂದೆಯಿಂದ ಕಲಿತಿರಬಹುದು, जो चीज आसानी से आता है वो ज़्यादा देर नहीं रुकता है, और जो चीज ज़्यादा देर रुकता है वो आसानी से नहीं आता है. ಸುಲಭವಾಗಿ ಬರುವುದು ಜಾಸ್ತಿ ಸಮಯ ನಿಲ್ಲುವುದಿಲ್ಲ, ಜಾಸ್ತಿ ಸಮಯ ನಿಲ್ಲುವುದು ಸುಲಭವಾಗಿ ಬರುವುದಿಲ್ಲ. ಅದಕ್ಕಾಗಿ ಜಿಮ್ ಅಂತ ಹೇಳಿದರೆ ಅದು ಮೈದಾನದಿಂದ ಪರೋಟ ಮಾಡುವುದಲ್ಲ, ಅದಕ್ಕೆ ಪರಿಶ್ರಮ, ಬೆವರು ತೆಗೆಯಬೇಕಾಗಿದೆ, ಕೂತ್ಕೊಳ್ಬೇಕು, ಗಂಡು ತೆಗೆಯಬೇಕು, ಎತ್ತಬೇಕು, ಏನೆಲ್ಲ ಮಾಡಬೇಕು, ಕಸರತ್ತು ಮಾಡಬೇಕಾಗಿದೆ. ಆದರೆ ಸಾಧ್ಯ ಉಂಟು. ತಮಿಳು ಭಾಷೆಯಲ್ಲಿ ಹೇಳ್ತಾರೆ, ಪಯ್ಯ ತಿನ್ನ ಪಣೆಯ ತಿನ್ನ. ಮೆಲ್ಲ ತಿಂದರೆ ಮೆಲ್ಲನೆ ತಿನ್ನುತ್ತಾ ಹೋದರೆ ತಾಳೆ ಮರವನ್ನು ಸಹ ತಿನ್ನಬಹುದಂತೆ. ಜಿಮ್ ಅಂದರೆ ಆ ರೀತಿ 3 ತಿಂಗಳು, 6 ತಿಂಗಳು, 3 ವರ್ಷ, 6 ವರ್ಷ ನಿರಂತರವಾಗಿ ಇದೊಂದು ಪ್ರಕ್ರಿಯೆ. ಇವತ್ತು ನಿಮ್ಮೆಲ್ಲರಲ್ಲಿ ಒಂದು ವಿನಂತಿಸ್ತಾ ಇದ್ದೇನೆ, ಯಾಕೆಂದರೆ ನಮಗೆ ಇವತ್ತು ಗೆಲುವು ಸೋಲು, ಶ್ರೀ ಮನುರವರು ಹೇಳಿದರು, ಮೊದಲು ಹೇಳಿದರು, ಗೆಲುವು ಉಂಟು ಸೋಲು ಉಂಟು. ಗೆಲುವು ಸೋಲು ಇದು ನಾವು ಇತರರನ್ನು ಸೋಲಿಸುವುದು ಅಥವಾ ಅದು ಗೆಲುವಲ್ಲ. ಇತರರನ್ನು ಸೋಲಿಸುವುದು ಗೆಲುವಲ್ಲ, ಇಟ್ ಶುಡ್ ಬಿ ಸೋಲಿಸುವುದು ನಮ್ಮನ್ನೇ ಆಗಬೇಕು. ನಿನ್ನೆ 5 ಜಂಪ್ ಮಾಡುವವ 4 ಫೀಟ್ ಜಂಪ್ ಮಾಡಿದರೆ ಇವತ್ತು 4.1 ಮಿಲಿಮೀಟರ್ ಮಾಡಿದರೆ ಸಾಕು, ತನ್ನನ್ನೇ ಸೋಲಿಸಿ ಆಯಿತು, ಈಸ್ ಎ ವಿನ್ನರ್. 70 ಮಾರ್ಕ್ಸ್ ಸಿಕ್ಕುವವ 71 ತೆಗೆದರಾಯಿತು, ತನ್ನನ್ನೇ ತಾನೇ ಸೋಲಿಸಿ ಆಯಿತು, ಈಸ್ ಎ ವಿನ್ನರ್. ಅದು ಆಗಬೇಕು. ಹೋದ ಸಲಕ್ಕಿಂತ, ನೀವು ಹೋದ ಸಲ ಎಲ್ಲಿಯಾದರೂ ಕಾಂಪಿಟೇಷನ್ಗೆ ಹೋಗಿರಬಹುದು, ಅದಕ್ಕಿಂತ ಒಂದು ಸ್ವಲ್ಪ ನೀವು ಶಕ್ತಿಯನ್ನು ಜಾಸ್ತಿ ಪ್ರದರ್ಶಿಸಿದೆ ಆದರೆ ನಿಮ್ಮ ಗೆಲುವಾಯಿತು, ಯು ಆರ್ ಎ ವಿನ್ನರ್. ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮತ್ತು ಕೆಲವರು ಏನೆಲ್ಲ ತಿಂದು ಕೆಲವೊಮ್ಮೆ ವಿನ್ ಆಗೋದು ಸಹ ಉಂಟು, ಅದು ಒಳ್ಳೆಯ ವಿಚಾರ ಅಲ್ಲ. ಕೇಳಿದ ಘಟನೆ ಹೀಗೆ ಉಂಟು. ಒಂದು ದಿವಸ ಒಂದು ಏಡಿ ಕ್ರ್ಯಾಬ್ 2 ಕಾಲಲ್ಲಿ ನಡೀತಾ ಇತ್ತಂತೆ. ಅದೊಂದು ಲೇಡಿ ಕ್ರ್ಯಾಬ್ ನೋಡಿದಂತೆ,
ನೋಡಿ ಬಹಳ ಸಂತೋಷ. ಎಲ್ಲರೂ 6 ಅಥವಾ 8 ಕಾಲಲ್ಲಿ ಹೋಗ್ತಾ ಇದ್ದಾರೆ, ಮೆಲ್ಲ 1-2 ಕಾಲಲ್ಲಿ ಹೋಗ್ತಾ ಇದ್ದಾರೆ. ಮನೆಗೆ ಹೋಗಿ ಅಪ್ಪನ ಹತ್ರ ಗಲಾಟೆ ಅಂತ ನನಗೆ ಅದೇ ಹುಡುಗ ಬೇಕು. ಅಪ್ಪ ಹೇಳಿದ್ರಂತೆ, ಬೇಡಪ್ಪ, ಬೇರೆ ಒಳ್ಳೆಯವರನ್ನು ನೋಡ್ತೇನೆ. ಇಲ್ಲ, ಕೇಳಲಿಲ್ಲ. ಮತ್ತೆ ಕಟ್ಟಗಡೆಗೆ ಮದುವೆ ಆಯಿತು. ಮದುವೆ ಆಗಿ ಆ ದಿವಸ ಸಾಯಂಕಾಲ ಇದು ಸಹ ಎಲ್ಲರ ಹಾಗೆ ನಡೆಯುತ್ತಾ ಉಂಟಂತೆ. ಅವರು ಆಲೋಚನೆ ಮಾಡಿರ್ಬೋದು, ಸ್ವಲ್ಪ ಸುಸ್ತಾಗಿದೆ, ನಾಳೆ ನಡೆಯಬಹುದು. ಮರು ದಿವಸ ಸಹ ಅದೇ ರೀತಿ ನಡೆಯುತ್ತಾ ಉಂಟಂತೆ. 2-4 ಕಾಲೊಳಗೆ 3ನೇ ದಿವಸ ಅದೇ ರೀತಿ, 4ನೇ ದಿವಸ ನಡೀಲಿಕ್ಕೆ ಆಗಲಿಲ್ಲ ಅಂತ. ಹಾಗೆ ಕೇಳಿದಂತೆ, ಏನಪ್ಪ ಆ ದಿವಸ 2 ಕಾಲಲ್ಲಿ ನಡೀತಾ ಇದ್ದೆ, ಈಗ 3 ದಿವಸ ಆಯಿತು ಮದುವೆ ಆಗಿ, ಎಲ್ಲರ ಹಾಗೆ ನಡೀತಾ ಇದೆಯಲ್ಲ. ಅದಕ್ಕೆ ಹೇಳ್ತಾನೆ, ತುಳುಟ್ಟು ಬಣ್ಣ ಅಂತ ಖುಷಿ ಆಗ. ಅವು ಒಂಜಿ ದಿನ ಧರ್ಮದ ತಿಕ್ಕಂಡು ಬಣ್ಣದ ದಿನಲ್ಲ ತಿಕ್ಕೊಂಡ, 1 ದಿವಸ ಧರ್ಮದ್ದು ಸಿಕ್ಕಿತ್ತಂತ ಹೇಳಿ ದಿನಾಲು ಸಿಕ್ತು. ಆ ದಿವಸ ಕುಣಿದು 2 ಕಾಲಲ್ಲಿ ನಡ್ತಾರೆ. ಅದು ಕೆಲವೊಮ್ಮೆ ಆಗ್ತದೆ, ಆಗಬಾರದು. ಸ್ಪೋರ್ಟ್ಸಲ್ಲಿ ಆ ರೀತಿ ಆಗಬಾರದು ಪ್ರಿಯರೇ. ಅದಕ್ಕಾಗಿ ಬಂದವರಿಗೆ ಎಲ್ಲರಿಗೂ ನಾನು ಶುಭಾಶಯವನ್ನು ಕೋರ್ತಾ ಇರುವಾಗ, ಇವತ್ತು ನೀವು ವಾಪಸ್ ಹೋಗುವಾಗ ಮಂಜಿಲೆ ಮಿಲೆ ಯ ನಾ ಮಿಲೆ वो तो मुकद्दर की बात है. मंजिल मिले या ना मिले वो तो मुकद्दर की बात है. अगर कोई कोशिश ही ना करे वो गलत बात है. ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬರು ಪ್ರಯತ್ನ ಮಾಡುವುದು, ಓಡುವುದು. ಅದಕ್ಕಾಗಿ ಅದು ಮಾತ್ರ ಅಲ್ಲ, ಇಂಥ ಒಂದು ಆರ್ಮ್ ರೆಸ್ಲಿಂಗ್ ಆಗಲಿ, ಬಾಡಿ ಬಿಲ್ಡಿಂಗ್, ಸ್ವಲ್ಪ ಸಮಯದ ಮೊದಲು ಮೂಡುಬಿದ್ರೆಯಲ್ಲಿ ಬಾಡಿ ಬಿಲ್ಡಿಂಗ್ ಶೋ ಇತ್ತು. ನನಗೊಂದು ಅವಕಾಶ ಸಿಕ್ಕಿತ್ತು ಅಲ್ಲಿಗೆ ಸಹ ಹೋಗ್ಲಿಕ್ಕೆ. ಇಂಥ ಎಲ್ಲ ಕಾರ್ಯಕ್ರಮ ಆಗುವ ಇವತ್ತು ಸಾವಿರಾರು ಜನರು ಆನ್ಲೈನಲ್ಲಿ ನೋಡ್ತಾ ಇದ್ದಾರೆ ಮೀಡಿಯಾದಲ್ಲಿ. ಅವರಿಗೆ ಸಹ ಎಲ್ಲಿಯಾದರೂ ಒಂದು ಪಕ್ಕದಲ್ಲಿರುವಂಥ ಜಿಮ್ಮಿಗೆ ನಾನು ಸಹ ಸೇರಬೇಕು. ನಿಮ್ಮ ಬಾಡಿಯನ್ನು ನೋಡಿ, ನಿಮ್ಮ ಆರ್ಮ್ಸ್, ನಿಮ್ಮ ಮಸಲ್ಸ್ ನೋಡಿ ಅವರಿಗೂ ಸಹ. ಏಕೆಂದರೆ ಎಲ್ಲ ಕ್ರೀಡೆಗಳು ನಮ್ಮನ್ನು 5 ಚಟಗಳಿಂದ ದೂರ ಇಡಲಿಕ್ಕೆ ಸಹಾಯ ಮಾಡ್ತಾ ಇದೆ. ಇವತ್ತಿನ ಒಂದು 5 ಚಟಗಳಂತ ಹೇಳಿದರೆ, ಬೀಡಿ ಇರಬಹುದು, ಬೀಡಿ ಸಿಗರೇಟ್, ನಶೆ ಇರಬಹುದು, ಗುಟ್ಕಾ ಇರಬಹುದು, ಅಥವಾ ಶರಾಬ್ ಇರಬಹುದು, ಡ್ರಗ್ಸ್ ಇರಬಹುದು. ಈ 5 ಮಹಾ ವೈರಿಗಳಂತ ಹೇಳ್ಬೋದು. ಅದರಿಂದ ದೂರ ಇಡಲಿಕ್ಕೆ ಇದು ಸಹಾಯವಾಗ್ತಾ ಇದೆ. ಪ್ರಿಯರೇ, ಮಗದೊಮ್ಮೆ ಮಂಗಳೂರಿಗೆ ಬಂದಿದ್ದೀರಾ? ಮಂಗಳೂರನ್ನು ನೋಡಿ ಹೋಗಿ. ಎಂಜಾಯ್ ದ ಫುಡ್ ಓವರ್ ಹಿಯರ್. ಬ್ಯೂಟಿಫುಲ್ ಆ್ಯಂಡ್ ಹ್ಯಾಂಡ್ಸಮ್ ಪೀಪಲ್ ಆರ್ ಹಿಯರ್. ತುಳುನಾಡಿನ, ನಿಮಗೆ ಮಾತೆಲ್ಲ ತುಳುವೇರು, ತುಳುನಾಡಿನ ಸಂಸ್ಕೃತಿ, ಇದರ ರಿಚ್ನೆಸ್ಸನ್ನು ನೀವು ಅನುಭವಿಸಿ ವಾಪಸ್ ಹೋಗಬೇಕಾಗಿದೆ. ಇವತ್ತು ಬಂದಂಥ ಎಲ್ಲರಿಗೂ ಸಹ ನಮ್ಮ ಮಂಗಳೂರಲ್ಲಿ ಒಳ್ಳೆಯ ಒಂದು ವಾತಾವರಣ ಬರಲಿ, ನಿಮಗೆಲ್ಲರಿಗೆ ಶಾಂತಿ, ನೆಮ್ಮದಿ ಸಿಗಲಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದೇನೆ. ನನಗಿಂತ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಆರ್ಗನೈಸರ್ಸ್ಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ವಂದನೀಯ ಗುರುಗಳು ಮಾತನಾಡೋದನ್ನು ಕಿವಿಗಳಿಂದ ಕೇಳಿದ್ದೀರಾ, ಕಣ್ಣುಗಳಿಂದ ನೋಡಿದ್ದೀರಾ. ಎಷ್ಟು ಒಳ್ಳೆ ಮಾತುಗಾರರು, ಒಳ್ಳೆ ಭಾಷಣಕಾರರಂತ ನಾನು ಮೊದಲಿಗೆ ಅವರನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಹೇಳಿದೆ. ಒಂದು ವೇಳೆ ನೀವು ಇದನ್ನು ಒಪ್ತೀರಿ ಅಂತಾದರೆ, ನಾನು ಹೇಳಿದ ನಿಜ ಅಂತ ನನಗೆ ಅನಿಸಿದ್ದಾದರೆ ಒಮ್ಮೆ ಮಗದೊಮ್ಮೆ ವಂದನೀಯ ಗುರುಗಳಿಗೆ ವಂದನೀಯ ಕ್ಲಿಪ್ಪಟ್ ಕರ್ನಾಟಕರವರು ನನಗೆ ತುಂಬ ಹತ್ತಿರದವರು, ಮತ್ತು ನಾನು ಅವರ ದೊಡ್ಡ ಅಭಿಮಾನಿ. ಅವರದ್ದು ಎಲ್ಲಿಯಾದರೂ ಪ್ರಸಂಗಗಳಿದ್ದರೆ ನಾನು ಅಲ್ಲಿಗೆ ಹೋಗಿ ಅವರ ಪ್ರಸಂಗಗಳನ್ನು ಕೇಳೋದು ದೊಡ್ಡ. ಮಿಸ್ಟರ್ ವರ್ಲ್ಡ್ ರೇಮಂಡ್ ಡಿಸೂಜರವರು ಈಗ ನನ್ನ ಕಿವಿಯಲ್ಲಿ ಈ ರೀತಿ ಹೇಳಿದರು, ಅವರು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದ ವ್ಯಕ್ತಿ ಅಂತೆ. ಸತ್ಯ ಖಂಡಿತವಾಗಿ ಗೊತ್ತಾ ನೋಡಿ. ಸೊ ಕ್ರೀಡೆ ಎಂಬುದು ಏನಂತ ಅವರಿಂದ ನಮಗೆ ತಿಳಿಯುತ್ತದೆ. ಅದೇ ರೀತಿ ಇವತ್ತು ನಮ್ಮೊಂದಿಗಿದ್ದಾರೆ ವಿನಯ್ ರಾಜ್. ಇವರು ಮಂಗಳೂರಿನ ಬರುವ ಯಶಸ್ವಿ ಕಾರ್ಪೊರೇಟ್ ಕೂಡ ಹೌದು. ಅವರ ಬಗ್ಗೆ ರೇಮಂಡಿಸಿದವರು ಈಗಾಗಲೇ ಹೇಳಿಯಾಗಿದೆ. ಅವರು ನಾನು ತಿಳಿದ ಪ್ರಕಾರ ಯಾವುದೇ ಕ್ರೀಡೆ ಆಗಲಿ, ಪ್ರತಿಯೊಂದು ಕ್ರೀಡೆಗೆ ಅವರು ಪ್ರೋತ್ಸಾಹ ಕೊಡ್ತಾರೆ, ಸ್ಪರ್ಧಾಳುಗಳಿಗೆ ಹುರಿದುಂಬಿಸ್ತಾರೆ. ಅಂಥ ಒಂದು ಮನೋಭಾವದಿಂದ ಕೂಡಿದ ವ್ಯಕ್ತಿ ಅವರು ಆಗಿದ್ದಾರೆ. ಅದೇ ರೀತಿ ಅವರನ್ನು ನೋಡುವಾಗ ಸ್ಪಷ್ಟವಾಗಿ ತಿಳಿಯುತ್ತದೆ, ತುಂಬ ಯುವಕರ ಥರನೇ ಅವರು ಕಾಣ್ತಾ ಇದ್ದಾರೆ. ಅಂದರೆ ಅವರು ಕೂಡ ವ್ಯಾಯಾಮಕ್ಕೆ ಅತಿ ಪ್ರಮುಖ ಜಾಗವನ್ನು ತನ್ನ ಜೀವನದಲ್ಲಿ ಕೊಟ್ಟಿದ್ದಾರೆ. ಸೊ ಇವಾಗ ನಾವೆಲ್ಲರೂ ವಿನಯ್ ರಾಜ್ ಇವರನ್ನು ಕೇಳೋಣ. ರಾಜ್ಯ ಮಟ್ಟದ ಪಂಚಕುಸ್ತಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಇದರ ಸಂಘಟಕರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಕುಸ್ತಿ ಅಸೋಸಿಯೇಷನ್ ಅಧ್ಯಕ್ಷರು ನನ್ನ ಆತ್ಮೀಯರಾಗಿರುವಂಥ ಸುನಿಲ್ ಸೇವಿಯರ್ ಅವರೇ, ಅದೇ ರೀತಿಯಲ್ಲಿ ಈಗಾಗಲೇ ಈ ಒಂದು ಸ್ಪರ್ಧಾ
ಕೂಟದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ವಿಘ್ನವಾಗದಂತೆ ದೇವರ ಆಶೀರ್ವಾದವನ್ನು ಕೋರಿ 2 ಮಾತುಗಳನ್ನು ಆಡಿದ ವಂದನೀಯ ಧರ್ಮಗುರುಗಳು ಹಾಗೂ ಕರಾಟೆ ಪಟು ಕೂಡ ಆಗಿರುವಂಥ ಫಾದರ್ ಫರ್ನಾಂಡಸ್ ಅವರೇ, ಅದೇ ರೀತಿಯಲ್ಲಿ ಮಿಸ್ಟರ್ ವರ್ಲ್ಡ್ ಹಾಗೂ ನನ್ನ ಆತ್ಮೀಯರು ಸ್ನೇಹಿತರು ಆಗಿರುವಂಥ ರೇಮಂಡ್ ಡಿಸೋಜಾರವರೇ, ಅದೇ ರೀತಿಯಲ್ಲಿ ರಾಜ್ಯ ಪಂಚಕುಸ್ತಿ ಅಸೋಸಿಯೇಷನ್ ಅಧ್ಯಕ್ಷರು ಆಗಿರುವಂಥ ನವೀನ್ ಕುಮಾರ್ ಅವರೇ, ಈ ಒಂದು ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ಕ್ರೀಡಾ ಸ್ಪರ್ಧಾಳುಗಳೇ ಹಾಗೂ ಈ ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಬಂದಿರತಕ್ಕಂತಹ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ ಹಾಗೂ ಸಾರ್ವಜನಿಕ ಬಂಧುಗಳೇ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವಂಥದ್ದು ನನಗೆ ನಿಜವಾಗಿಯೂ ಕೂಡ ಭಾಳ ಸಂತೋಷ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದರೆ, ನಿಮಗೆ ಗೊತ್ತಿರಬಹುದು, ಪಂಚಕುಸ್ತಿ ಎನ್ನುವಂಥ ಒಂದು ಕ್ರೀಡೆ 1952ನೇ ಇಸವಿಯಲ್ಲಿ ಅಮೇರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಒಬ್ಬ ಪತ್ರಕರ್ತನಿಂದ ಇದು ಶುರುವಾಗಿದೆ ಅಂತ ಹೇಳಿದರೆ ಇದು ಆಶ್ಚರ್ಯಪಡುವಂಥ ವಿಚಾರ. ಎಲ್ಲರೂ ಕೂಡ ಏನು ಕ್ರೀಡೆಯಲ್ಲಿರುವಂಥ ಮಂದಿ ಇಂಥ ಕ್ರೀಡೆಯನ್ನು ಶುರು ಮಾಡ್ತಾರೆ ಹೊರತು ಪತ್ರಕರ್ತರು ಶುರು ಮಾಡ್ತಾರೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ನಮಗೆ ನಂಬಲಿಕ್ಕೆ ಸಾಧ್ಯತೆ ಇಲ್ಲದಂಥ ಒಂದು ವಿಚಾರ. ಈ ಒಂದು ಕ್ರೀಡೆ ಮುಂದಿನ ದಿನಗಳಲ್ಲಿ ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಂದು ಭಾರತ ದೇಶದಲ್ಲಿ 70ನೇ ಶತಮಾನದಲ್ಲಿ ಇಲ್ಲಿಗೆ ಕಾಲಿಟ್ಟು ಅಂತ ಹೇಳುವಂಥ ವಿಚಾರ ನನಗೆ ತಿಳಿದು ಬಂತು. ಇವತ್ತು ನಮ್ಮ ಭಾರತ ದೇಶದಲ್ಲಿ ಸುಮಾರು 28 ರಾಜ್ಯಗಳಲ್ಲಿ ಈ ಒಂದು ಕ್ರೀಡೆ ಇವತ್ತು ಆಗ್ತಾ ಇದೆ ಎನ್ನುವಂಥದ್ದು ಕೂಡ ಬಹಳ ಸಂತೋಷದ ವಿಚಾರ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನನಗೆ ಖುಷಿ ಆಗ್ತಾ ಇದೆ. ಪ್ರಥಮವಾಗಿ ಈ ಒಂದು ಕ್ರೀಡೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಇಲ್ಲಿಯ ಜನ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂಥ ಮಂದಿ. ಈ ಒಂದು ಪಂಚಕುಸ್ತಿ ಕ್ರೀಡೆ ಪ್ರಪ್ರಥಮ ಬಾರಿಗೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಶುರುವಾಗಿದೆ. ಇಲ್ಲಿಯ ಏನು ಪಂಚಕುಸ್ತಿಯಲ್ಲಿ ಒಂದು ಆಸಕ್ತಿ ಇರುವಂಥ ಕ್ರೀಡಾಪಟುಗಳನ್ನು ಸೇರಿಸಿಕೊಂಡು ಈ ಒಂದು ಪಂದ್ಯವನ್ನು ಕೂಡ ಇಲ್ಲಿ ಸಂಘಟನೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ನನ್ನ ಆತ್ಮೀಯರಾಗಿರುವಂಥ ಸುನೀಲ್ ಝೇವಿಯರ್ ಮತ್ತು ಅವರ ಮಿತ್ರರು ಸೇರಿ ಇದನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಪ್ರಪ್ರಥಮ ಬಾರಿಗೆ ನಾನು ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ವಿಶೇಷತೆ ಏನು ಅಂತ ಹೇಳಿದರೆ, ನಾವು ಕ್ರೀಡಾಪಟುಗಳು ಅಂತ ಹೇಳಿದ ತಕ್ಷಣ ನಮ್ಮ ಫಾದರ್ ಹೇಳಿದಾಗೆ ನಮ್ಮ ದೇಹ ದಾಢ್ಯತೆಯನ್ನು ಉತ್ತಮವಾಗಿ ಹೊಂದಿರುವಂಥ ಮಂದಿ, ಸ್ಪೋರ್ಟ್ಸಲ್ಲಿರುವಂಥ ಮಂದಿ ಇಲ್ಲಿ ಸೇರ್ತಾರೆ ಎನ್ನುವಂಥ ಒಂದು ಭಾವನೆ ನಮಗೆಲ್ಲರಿಗೂ ಬರುವಂಥದ್ದು. ಆದರೆ ನಾವು ಒಂದು ತಿಳ್ಕೊಳ್ಬೇಕಾಗ್ತದೆ, ನಮ್ಮ ಜೊತೆಗೆ ಇವತ್ತು ಸುಮಾರು 30ರಿಂದ 40 ಮಂದಿ ವಿಭಿನ್ನ ಸಾಮರ್ಥ್ಯದ ಏನು ಕ್ರೀಡಾ ಸ್ಪರ್ಧಾಳುಗಳು ಇವತ್ತು ಇದ್ದಾರೆ ಅಂತ ಹೇಳಿದರೆ ಈ ಒಂದು ಕ್ರೀಡೆಗೆ ಇನ್ನೂ ಕೂಡ ಒಂದು ಹೆಚ್ಚಿನ ಮಹತ್ವವನ್ನು ಇದು ಕೊಡ್ತಾ ಇದೆ. ಸಂಘಟಕರಿಗೆ ಕೂಡ ಅವರನ್ನು ಆಹ್ವಾನಿಸುವುದರ ಮೂಲಕ ಅವರಿಗೆ ಕೂಡ ಇದರಲ್ಲಿ ಸ್ಪರ್ಧೆ ಮಾಡುವಂಥ ಒಂದು ಅನುವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿ ಕೂಡ ಮಗದೊಮ್ಮೆ ಈ ಸಂಘಟನೆಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ನಾವೊಂದು ತಿಳ್ಕೊಳ್ಬೇಕಾಗ್ತದೆ, ನಾವು ಕ್ರೀಡೆಯಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡುವಂಥ ಸಂದರ್ಭದಲ್ಲಿ ಇದು ಯಾರನ್ನೂ ಸೋಲಿಸಬೇಕು ಎನ್ನುವಂಥ ಒಂದು ದೇಹವನ್ನು ಇಟ್ಟುಕೊಂಡು ನಾವು ಖಂಡಿತವಾಗಿ ಕೂಡ ಒಂದು ಸ್ಪರ್ಧೆಗೆ ಒಬ್ಬ ಸ್ಪರ್ಧಾಳು ಹೋಗಬಾರ್ದು ಎನ್ನುವಂಥದ್ದು ನನ್ನ ಭಾವನೆ. ಯಾರನ್ನು ಸೋಲಿಸಲಿಕ್ಕೆ ನಾವು ಬಂದಿದ್ದಿಲ್ಲ, ನಾನು ಏನನ್ನೋ ನಾನು ಸಾಧನೆ ಮಾಡಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಒಬ್ಬ ಕ್ರೀಡಾಳು ಸ್ಪರ್ಧೆಯಲ್ಲಿ ಬಂದರೆ ಅದು ಉತ್ತಮವಾದಂಥ ಒಂದು ಬೆಳವಣಿಗೆ, ಒಂದು ಸ್ಪೋರ್ಟ್ಸ್ ಒಂದು ಫೀಲ್ಡ್ನಲ್ಲಿ ನಿಂತಿರುವಂಥದ್ದನ್ನು ನಾನು ಅಂದ್ಕೊಂಡಿದ್ದೇನೆ. ನಾವು ಇನ್ನೊಬ್ಬರನ್ನ ಸೋಲಿಸುವುದರಲ್ಲಿ ಖಂಡಿತವಾಗಿ ಕೂಡ ನಮ್ಮ ದೇಶದ ಜನರು ಖುಷಿ ಪಡುವಂಥವರಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡುವುದರಲ್ಲಿ ಖುಷಿ ಪಡುವಂಥವರು. ಅದು ನಮ್ಮ ಭಾರತ ದೇಶದ ಕಲ್ಚರ್. ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ, ನಾವು ಸಾಧನೆ ಮಾಡಬೇಕು. ಬರೀ ಹೆಸರಿಲ್ಲದೆ ಹುಟ್ಟಿದಂಥ ನಾವು, ಬರೀ ಉಸಿರಿನೊಂದಿಗೆ ಈ ಭೂಮಿಗೆ ಬಂದಂಥ ನಾವು, ಈ ಭೂಮಿಯನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಹೆಸರನ್ನು ನಾವು ಬಿಟ್ಟು ಹೋಗಬೇಕಾಗ್ತದೆ. ಯಾವ ರೀತಿಯ ಹೆಸರನ್ನು ಬಿಟ್ಟು ಹೋಗಬೇಕಾಗ್ತದೆ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅವ ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಅಥವಾ ಉತ್ತಮ ಕ್ರೀಡಾಳುವಾಗಿ ಅಥವಾ
ಇಹಲೋಕವನ್ನ ತ್ಯಾಗ ಮಾಡುವಂತ ಸಂದರ್ಭದಲ್ಲಿ, ಈ ಲೋಕವನ್ನ ತ್ಯಾಗ ಮಾಡುವಂತ ಸಂದರ್ಭದಲ್ಲಿ ನೀವು ಬಡವರಾಗಿದ್ರೆ ಅದು ನಿಮ್ಮ ದೊಡ್ಡ ಸೋಲು ಜೀವನದಲ್ಲಿ ಎನ್ನುವಂಥದ್ದನ್ನ ಮರೆಯಬಾರದು ನನ್ನ ಸ್ನೇಹಿತರೆ. ಜೀವನದಲ್ಲಿ ನಾವು ಹುಟ್ಟಾಗಿದೆ, ಬಡವರಾಗಿ ಹುಟ್ಟಿರ್ಬೋದು ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರ್ಬೋದು, ಏನೇ ಇರಲಿ ಸಾಧನೆಯನ್ನ ಮಾಡಬೇಕು, ನಮ್ಮ ಜೀವನದಲ್ಲಿ ಮುಂದೆ ಬರಬೇಕು. ದೇವರು ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಆ ಅವಕಾಶವನ್ನ ನಾವು ಸದುಪಯೋಗ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಏನನ್ನಾದ್ರೂ ನಾವು ಸಾಧನೆ ಮಾಡಿ ನಾವು ಹೋಗ್ಬೇಕು ಈ ಲೋಕದಿಂದ ಎನ್ನುವಂತ ಒಂದು ಭಾವನೆ ನಮಗೆ ಬೇಕಾಗ್ತದೆ. ಒಮ್ಮೆ ಒಂದು ಸಣ್ಣ ಕಥೆ ಹೇಳುವುದರ ಮೂಲಕ ನಾನು ನಿಲ್ಲಿಸ್ತೇನೆ. ಅಂದ್ರೆ ನೀವು ಕ್ರೀಡಾಪಟುಗಳು ಭಾಷಣದಲ್ಲಿ ನಿಮಗೆ ಆಸಕ್ತಿ ಇರುವಂತದ್ದಿಲ್ಲ, ಅದು ಕೂಡ ನಮ್ಮ ರಾಜಕೀಯದ ವ್ಯಕ್ತಿಗಳು ಬಂದು ನಿಂತರೆ ನಿಮಗೆ ಇನ್ನೂ ಕೂಡ ನಿಮಗೆ ಬೇಸರ ಆಗ್ತದೆ. ಮೈಕ್ ಹಿಡಿದ್ರೆ ಅವರು ನಿಲ್ಲಿಸೋದಿಲ್ಲ ಎನ್ನುವಂತ ಒಂದು ಭಾವನೆ ಜನರಲ್ಲಿದೆ. ಆದರೆ ನಾನು ಆ ರೀತಿ ಮಾಡುವಂಥದ್ದಿಲ್ಲ. ಒಮ್ಮೆ ದೇವರ ಹತ್ರ ಒಬ್ಬ ಮನುಷ್ಯ ಹೋಗಿ ಅವನ ಹತ್ರ ಕೇಳ್ತಾನೆ, ನಾನು ನನ್ನ ಜೀವನದಲ್ಲಿ ನಾನು ದೊಡ್ಡ ಸಾಧನೆಯನ್ನ ಮಾಡಿದ್ದೇನೆ, ನಾನು ಅನೇಕ ಕೈಗಾರಿಕೆಗಳನ್ನು ನಿರ್ಮಾಣ ಮಾಡಿದ್ದೇನೆ, ದೊಡ್ಡ ಮನೆ ಮಾಡಿದ್ದೇನೆ, ಅದೇ ರೀತಿಯಲ್ಲಿ ನನಗೆ ತುಂಬಾ ಬೆಲೆ ಬಾಳುವ ಸ್ವತ್ತನ್ನ ನಾನು ಸಂಪಾದನೆ ಮಾಡಿದ್ದೇನೆ, ಅದೆಲ್ಲ ನಂದಾಗಿದ್ದು ನಾನು ಕಷ್ಟಪಟ್ಟು ನಾನು ದುಡಿದಿದ್ದೇನೆ ಎನ್ನುವಂತ ಮಾತನ್ನ ಹೇಳುವಾಗ ದೇವರು ಹೇಳಿದ್ರು, ನಿಂಗೆ ಕೊಟ್ಟಂತ ಬಾಳು ನಂದು, ಅದು ನಾನು ಕೊಟ್ಟಿದ್ದು, ಯಾವಾಗ ಬೇಕಾದರೂ ನನಗೆ ಹಿಂಪಡಿಲಿಕ್ಕೆ ಸಾಧ್ಯತೆ ಇದೆ. ನಿಂಗೆ ಕೊಟ್ಟಂತ ಏನು ಶ್ರೀಮಂತಿಗೆ ಏನಿದೆ ಅದು ಕೂಡ ನಿಮಗೆ ನಾನು ಕೊಟ್ಟಿದ್ದೇನೆ, ಅದನ್ನ ಹಿಂಪಡೆಯುವಂತ ಶಕ್ತಿ ನನಗಿದೆ. ಅದೇ ರೀತಿಯಲ್ಲಿ ನೀನು ಬೆಲೆ ಬಾಳುವಂತ ಸಾಧನಗಳನ್ನು ನೀನು ಖರೀದಿ ಮಾಡಿದೀಯಾ ಅಂತ ಹೇಳಿದೀಯಾ, ಅದು ಕೂಡ ನಿಂದಲ್ಲ, ಅದನ್ನು ಕೂಡ ಯಾವುದೇ ಕ್ಷಣದಲ್ಲಿ ನನಗೆ ನಿನ್ನಿಂದ ಹಿಂಪಡಿಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂತ ಸಂದರ್ಭದಲ್ಲಿ ಇವನು ಕೇಳ್ತಾನೆ, ದೇವರೇ ಮತ್ತೆ ನನ್ನದು ಅಂತ ಹೇಳಿ ಈ ಒಂದು ಭೂಮಿಯಲ್ಲಿ ನನಗೆ ನೀನು ಏನನ್ನ ಕೊಟ್ಟಿದ್ದಿ, ಎಲ್ಲವನ್ನೂ ನಿಂದೆ ಅಂತ ಹೇಳಿದ್ರೆ ಮತ್ತೆ ನನ್ನನ್ನ ಯಾಕೆ ಈ ಒಂದು ಭೂಮಿಯಲ್ಲಿ ಸೃಷ್ಟಿ ಮಾಡಿದ್ದಿ, ನನ್ನದು ಅಂತ ಹೇಳಿ ಯಾವುದಿದೆ ಅಂತ ಹೇಳುವಂತ ಸಂದರ್ಭದಲ್ಲಿ ಆ ಭಗವಂತ ಅವನಿಗೆ ನಗುಮುಖದಿಂದ ಹೇಳಿದ, ನಾನು ನಿನ್ನ ಜೀವನದಲ್ಲಿ ನಿನಗೆ ಒಂದು ಆಯುಷ್ಯವನ್ನ ನಾನು ಕೊಟ್ಟಿದ್ದೇನೆ, ಅದರಲ್ಲಿರುವಂತಹ ಸಮಯಾವಕಾಶ ಏನಿದೆ, 50 ವರ್ಷ ಇರಬಹುದು, 60 ವರ್ಷ ಇರಬಹುದು, ಏನೇ ಆಗಲಿ ಅದು ನಿನ್ನದಾಗಿದೆ. ಅದನ್ನ ತೆಗೆಯುವಂತ ಆ ಸಮಯವನ್ನು ನಿಮಗೆ ಕೊಟ್ಟಿದ್ದೇನೆ. ಆ ಸಮಯ ನನಗೆ ವಾಪಸ್ ಪಡೆಯುವಂತ ಒಂದು ಸಾಧ್ಯತೆ ಇಲ್ಲ. ಅದನ್ನ ಹೇಗೆ ಉಪಯೋಗ ಮಾಡಬೇಕು ಎನ್ನುವಂಥದ್ದನ್ನ ನನಗೆ ಹೇಳಲಿಕ್ಕೆ ಆಗುವಂಥದ್ದಲ್ಲ, ಅದನ್ನ ನೀನು ನೋಡಬೇಕಾಗ್ತದೆ. ಆ ಸಮಯವನ್ನ ಯಾವ ರೀತಿಯಲ್ಲಿ ಸದುಪಯೋಗ ಪಡಿಸಬೇಕು, ಆ ಸಂದರ್ಭದಲ್ಲಿ ನಾನು ಈ ಒಂದು ಜೀವನದಲ್ಲಿ ಈ ಭೂಮಿಯಲ್ಲಿ ಯಾವ ರೀತಿಯಲ್ಲಿ ನಡಿಬೇಕು, ಯಾವ ರೀತಿಯಲ್ಲಿ ಪರೋಪಕಾರಿಯಾಗಿ ಜೀವನ ಮಾಡಬೇಕು, ಯಾವ ರೀತಿಯಲ್ಲಿ ನನ್ನ ಜೀವನವನ್ನ ಸಾರ್ಥಕ ಮಾಡಬೇಕು ಎನ್ನುವಂಥದ್ದನ್ನ ನೀನು ತೀರ್ಮಾನ ಮಾಡಬೇಕಾಗ್ತದೆ ಎನ್ನುವಂಥ ಮಾತನ್ನ ಭಗವಂತ ಹೇಳಿದ. ಈ ಒಂದು ಸಂದರ್ಭದಲ್ಲಿ ನನ್ನ ಸ್ನೇಹಿತರೆ, ನೀವು ಬಹಳ ಯುವಕರಿದ್ದೀರಿ, ನಿಮಗೆ ದೇವರು ಉತ್ತಮ ಆರೋಗ್ಯವನ್ನ ಕೊಟ್ಟಿದ್ದಾನೆ, ಅದೇ ರೀತಿಯಲ್ಲಿ ನಿಮಗೆ ಸಮಯವನ್ನ ಕೊಟ್ಟಿದ್ದಾನೆ. ಆ ಸಮಯವನ್ನ ನಮ್ಮ ದೇಶ ನಿರ್ಮಾಣಕ್ಕಾಗಿ, ನಮ್ಮ ಸಮಾಜದ ನಿರ್ಮಾಣಕ್ಕಾಗಿ ಯಾವುದೇ ಮತ ಭೇದ ಇಲ್ಲದೆ ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಎನ್ನುವಂತ ಒಂದು ದೇಹವನ್ನ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಉತ್ತಮ ಸಾಧನೆಯನ್ನ ಈ ಒಂದು ಜೀವನದ ಅವಧಿಯಲ್ಲಿ ಮಾಡುವ ಎನ್ನುವಂತ ಒಂದು ಪ್ರತಿಜ್ಞಾ ಸ್ವೀಕಾರವನ್ನ ಮಾಡಿಕೊಂಡು ನಾವಿಲ್ಲಿಂದ ಹೊರಗಡೆ ಹೋಗಬೇಕಾಗ್ತದೆ. ಸಮಾಜ ನಿರ್ಮಾಣಕ್ಕಾಗಿ ನನ್ನಿಂದ ಏನು ಮಾಡಲಿಕ್ಕೆ ಆಗ್ತದೆ ಎನ್ನುವಂತ ಬಗ್ಗೆ ನೀವು ಚಿಂತನೆ ಮಾಡಬೇಕಾಗಿದೆ. ಈ ದೇಶ ನಿಮಗೆ ಎಲ್ಲವನ್ನೂ ಕೊಟ್ಟಿದೆ. ನಿಮಗೆ ವಿದ್ಯಾಭ್ಯಾಸ ಕಲಿಯುವುದಕ್ಕೋಸ್ಕರ ನಿಮಗೆ ಶಾಲಾ, ಕಾಲೇಜು, ಯೂನಿವರ್ಸಿಟಿಗಳನ್ನು ನಿರ್ಮಾಣ ಮಾಡಿದೆ.
ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ. ಆದರೆ ಇವತ್ತು ನಾವು ಅನ್ನವನ್ನು ನಾವು ಬಿಸಾಕುವಂಥ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೇವೆ, ಬಟ್ಟೆಗಳನ್ನು ಬಿಸಾಕುವಂಥ ಪರಿಸ್ಥಿತಿಗೆ ಬಂದಿದ್ದೇವೆ. ಮಹಾತ್ಮ ಗಾಂಧೀಜಿಯವರು ಈ ದೇಶದಲ್ಲಿ ಯಾವತ್ತೂ ಒಬ್ಬ ಪ್ರಜೆಗೆ ಮೈ ತುಂಬ ಬಟ್ಟೆ ಹಾಕಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ, ಅಷ್ಟರವರೆಗೆ ನಾನು ಮೈ ತುಂಬ ಬಟ್ಟೆ ಹಾಕುವುದಿಲ್ಲ ಎನ್ನುವಂಥ ಪ್ರತಿಜ್ಞೆಯನ್ನು ಹಾಕಿಕೊಂಡು ಅರೆನಗ್ನನಾಗಿ ಮರಣಪಟ್ಟಂಥ ಒಂದು ಸಂದರ್ಭ ಇವತ್ತು ನಾನು ನಿಮಗೆ ನೆನಪಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ನನ್ನ ಬಂಧುಗಳೇ, ನಾವೆಲ್ಲರೂ ಕೂಡ ಈ ದೇಶಕ್ಕಾಗಿ ನನ್ನಿಂದ ಏನು ಮಾಡಬಹುದು ಎನ್ನುವಂಥ ಚಿಂತನೆಯೊಂದಿಗೆ ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ಹೋಗೋಣ. ನಮ್ಮ ಮಂಗಳೂರು, ನಮ್ಮ ರಾಜ್ಯದ ವಿವಿಧ ಕಡೆಗಳಿಂದ ಬಂದಂಥ ನನ್ನ ಸ್ಪರ್ಧಾಳುಗಳು ಇಲ್ಲಿದ್ದಾರೆ. ಒಂದು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ನೀವು ಮಂಗಳೂರಿಗೆ ಬಂದಿದ್ದೀರಿ, ಬಹಳ ಉತ್ತಮವಾದಂಥ ಒಂದು ಸ್ವಚ್ಛ ನಗರ ಇದು. ಇಲ್ಲಿಯ ಜನ ಬಹಳ ಉತ್ತಮ ಸ್ವಭಾವದವರು, ಬಹಳ ಪರೋಪಕಾರಿ ಒಂದು ಆಲೋಚನೆ ಇರುವವರು, ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಎನ್ನುವಂಥ ಚಿಂತನೆ ಉಳ್ಳಂಥ ಒಂದು ನಗರಕ್ಕೆ ನೀವು ಬಂದಿದ್ದೀರಿ. ಈ ನಗರದ ಸ್ವಚ್ಛತೆಯನ್ನು ಕೂಡ ನೀವು ನೋಡಿಕೊಂಡೋಗಿ. ಏಷ್ಯಾ ಖಂಡದಲ್ಲಿ ಬೆಸ್ಟ್ ಸಿಟಿ ಫಾರ್ ಲಿವಿಂಗ್, ಜೀವನ ಮಾಡಲಿಕ್ಕೆ ಉತ್ತಮವಾದಂಥ ಒಂದು ನಗರ ಅಂತೇಳಿ ಅಂತಾರಾಷ್ಟ್ರೀಯ ಸಂಸ್ಥೆ ಈ ಮಂಗಳೂರನ್ನು 6ನೇ ಸ್ಥಾನಕ್ಕೆ ತಂದಿದೆ ಎನ್ನುವಂಥದ್ದನ್ನು ಮರಿಬೇಡಿ. ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಬೆಸ್ಟ್ ಸಿಟಿ ಫಾರ್ ಲಿವಿಂಗ್ ನಂಬರ್ 1 ಸ್ಥಾನದಲ್ಲಿ ಮಂಗಳೂರು ಇದೆ ಎನ್ನುವಂಥದ್ದನ್ನು ನಾವು ಮರಿಬಾರದು. ಇದಕ್ಕೆ ಕಾರಣ ಇಲ್ಲಿಯ ಜನ, ಅವರ ಸಹಕಾರ. ಈ ಮಂಗಳೂರನ್ನು ಸ್ವಚ್ಛ ಮಾಡಲಿಕ್ಕೋಸ್ಕರ, ಈ ಮಂಗಳೂರನ್ನು ಉತ್ತಮ ನಗರ ಮಾಡಲಿಕ್ಕೋಸ್ಕರ, ಶಾಂತಿ ಸೌಹಾರ್ದತೆಯ ನಗರವನ್ನು ಮಾಡುವುದಕ್ಕೆ ಇಲ್ಲಿಯ ಎಲ್ಲ ಧರ್ಮದ ಜನರು ಒಗ್ಗೂಡಿ ಕೆಲಸ ಮಾಡಿದ ಒಂದು ರೀತಿಯಿಂದ ಇವತ್ತು ನಮ್ಮ ಮಂಗಳೂರು ಇವತ್ತು ಈ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯತೆ ಆಗಿದೆ. ಈ ಮಂಗಳೂರನ್ನು ಫಾದರ್ ಹೇಳಿದಾಗೆ ನೀವೆಲ್ಲರೂ ಸುತ್ತಾಡ್ಕೊಂಡೊಮ್ಮೆ ಹೋಗಿ, ಇಲ್ಲಿಯ ಜನರ ಬಗ್ಗೆ, ಇಲ್ಲಿಯ ಆಹಾರ ಪದ್ಧತಿಯ ಬಗ್ಗೆ, ಇಲ್ಲಿ ಎಲ್ಲ ಒಂದು ರೀತಿಯ ಜನರಿದ್ದಾರೆ, ಎಲ್ಲ ಭಾಷೆಗಳನ್ನು ಕೂಡ ಇಲ್ಲಿ ಮಾತಾಡ್ತಾರೆ, ಎಲ್ಲರೂ ಕೂಡ ಸೌಹಾರ್ದತೆಯಿಂದ ನಾವಿದ್ದೇವೆ. ಇದೇ ರೀತಿಯಲ್ಲಿ ನೀವು ಹೋದಂಥ ಸಂದರ್ಭದಲ್ಲಿ ನಿಮ್ಮ ಪರಿಸರ, ನಿಮ್ಮ ಏರಿಯಾದಲ್ಲಿ ಹೇಗಿದೆ ಅದನ್ನು ಕೂಡ ಸ್ವಚ್ಛ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯವಾದಷ್ಟು ಕೆಲಸ ಕಾರ್ಯಗಳನ್ನು ನಿಮ್ಮ ಆ ಒಂದು ಕ್ಷೇತ್ರದಲ್ಲಿ ನೀವು ಮಾಡಿ ಎನ್ನುವಂಥ ಒಂದು ಸಲಹೆಯನ್ನು ನೀಡುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಶ್ರೀ ವಿನಯರಾಜ್ ಇವರೇ. ಹಲವು ಸೂತ್ರಗಳನ್ನು ವಿಶೇಷವಾಗಿ ಸ್ಪರ್ಧಾಳುಗಳಿಗೆ ತಾವು ಕೊಟ್ಟಿದ್ದೀರಾ. ಖಂಡಿತವಾಗಿ ಪ್ರತಿಯೊಬ್ಬ ಸ್ಪರ್ಧಾಳುಗಳು ತಮ್ಮ ಆ ಸೂತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ತಾರೆ ಎಂಬ ನಂಬಿಕೆ ನನ್ನಲ್ಲಿದೆ. ಆ ನಂಬಿಕೆ ಕೂಡ ನಿಮ್ಮದು ಕೂಡ ಆಗಲಿ. ಕೊನೆಯದಾಗಿ ನಮ್ಮ ಈ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಸುನಿಲ್ ಸೇವಿಯರ್ ಇವರು ಓರ್ವ ಯಶಸ್ವಿ ಉದ್ಯಮಿಯವರು. ಅವರ ಉದ್ಯಮ ಅದು ಡಿಸ್ಟ್ರಿಕ್ಟ್ಗಳಲ್ಲಿ ಇದೆ, ಸದಾ ಬಿಸಿ ಇರುವ ವ್ಯಕ್ತಿ. ನನಗೆ ತುಂಬ ಸಂತೋಷ ಆಯಿತು. ಈ ಒಂದು ಅಸೋಸಿಯೇಷನ್ನ ಅಧ್ಯಕ್ಷತನವನ್ನು ಅವರು ತಮ್ಮದಾಗಿ ಕೊಂಡಿದ್ದಾರೆ. ಇದು ಅಧ್ಯಕ್ಷರಾಗಿ ಈ ಕೆಲಸ ನಿರ್ವಹಿಸುವುದು ಸುಲಭದ ಕೆಲಸ ಏನಲ್ಲ. ಸೊ ಅವರೊಂದಿಗೆ ಅವರ ಸಂಘದ ಸದಸ್ಯರು ಕೂಡ ಭಾರಿ ಒಂದು ಉತ್ಸಾಹದಲ್ಲಿ ಇದ್ದುಕೊಂಡು ಒಳ್ಳೆ ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸೊ ಖಂಡಿತವಾಗಿ ನನ್ನಲ್ಲಿ ಕೆಲವು ನಿಮಿಷಗಳ ಮೊದಲು ಹೇಳಿದರು, ನಿರೀಕ್ಷೆಗಿಂತ ಜಾಸ್ತಿ ಸ್ಪರ್ಧಾಳುಗಳು ಈ ಒಂದು ಕಾಂಪಿಟೇಷನ್ ಬಂದಿದ್ದಾರೆ ಅಂತ. ನಿಜವಾಗಿ ಒಂದು ಸಂತೋಷದ ವಿಷಯ. ಆದ್ದರಿಂದ ಅವರು ಜಾಸ್ತಿ ಮಾತನಾಡಲಿಲ್ಲ, ಒಂದು ತಮ್ಮ ಹೃದಯ ಮನಸ್ಸಲ್ಲಿ ಏನಿದೆ ಅದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛೆ ಪಡ್ತಾರೆ. ದಯವಿಟ್ಟು ಅವರನ್ನು ಕೇಳಿಸೋಣ. ಪ್ಲೀಸ್ ಡೈರೆಕ್ಟರ್ ಇಯರ್ಸ್ ಟುವರ್ಡ್ಸ್ ಮಿಸ್ಟರ್ ಸುನಿಲ್ ಸೇವಿಯರ್. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಕುಸ್ತಿ ಸಂಘ ನೆರವೇರಿಸುತ್ತಿರುವ ರಾಜ್ಯ ಮಟ್ಟದ ಪಂಚಕುಸ್ತಿಗೆ ಆಗಮಿಸಿರುವ ನಮ್ಮ ಮುಖ್ಯ ಅತಿಥಿಗಳಾದ ಹಾಗೂ ನಮ್ಮ ಜನಪ್ರಿಯ ಕಾರ್ಪೊರೇಟರಾದ ವಿನಯರಾಜ್ ಅವರೇ, ಹಾಗೂ ನಮ್ಮ ಅತಿವಂದನೀಯ ಧರ್ಮಗುರುಗಳಾದ ಕ್ಲಿಫರ್ಡ್ ಫರ್ನಾಂಡಿಸ್ ಅವರೇ, ಮತ್ತು ಮಿಸ್ಟರ್ ಹಾಗೂ ನನ್ನ ಸ್ನೇಹಿತರಾದ ರೇಮಂಡ್ ಅವರೇ, ನಮ್ಮ ಕರ್ನಾಟಕ ಆರ್ಮ್ ರೆಸ್ಲಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಮಿಸ್ಟರ್ ನವೀನ್ ಕುಮಾರ್ ಅವರೇ, ಹಾಗೂ ನಮ್ಮ ಸಂಘದ ಎಲ್ಲ ಸದಸ್ಯರುಗಳೇ ಹಾಗೂ ಇತರ ಕ್ರೀಡಾಪಟುಗಳೇ, ನಾವು ಈ ದಿನ ದಕ್ಷಿಣ ಕನ್ನಡದಲ್ಲಿ ಮೊದಲ ಬಾರಿಗೆ ಈ ಪಂಚಕುಸ್ತಿಯ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಇದು ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಿನ ಕ್ರೀಡಾಪಟುಗಳು ಇಲ್ಲಿ ಬಂದಿದ್ದೀರಾ. ಇದು ಒಂದು ತುಂಬ ಖುಷಿಯಾದ ವಿಷಯ. ಮುಖ್ಯವಾಗಿ ಈ ಪಂಚಕುಸ್ತಿಯ ಸ್ಪರ್ಧೆಯ ಬಗ್ಗೆ ಮತ್ತು ಕ್ರೀಡಾಪಟುಗಳ ಸ್ಫೂರ್ತಿಯ ಬಗ್ಗೆ ಈಗಾಗಲೇ ನಮ್ಮ ಫಾದರ್ ಅವರು ಹಾಗೂ ನಮ್ಮ ಕಾರ್ಪೊರೇಟರ್ ಅವರು ಎಲ್ಲ ವಿಷಯವನ್ನು ತಿಳಿಸಿದ್ದಾರೆ. ಆದ್ದರಿಂದ ನಾನು
ಈ ವಿಷಯದ ಬಗ್ಗೆ ಹೆಚ್ಚಿನ ಸಮಯ ತೆಗೆದುಕೊಳ್ಳಲು ಇಷ್ಟಪಡೋದಿಲ್ಲ. ಕ್ರೀಡೆಯು ಮುಖ್ಯವಾಗಿ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರೆಗೂ ಅತ್ಯವಶ್ಯಕವಾಗಿ ಬೇಕಾಗಿದೆ. ನನ್ನ ಪ್ರಕಾರ ಕ್ರೀಡೆ ಮತ್ತು ಫಿಟ್ನೆಸ್ನಲ್ಲಿ ಇಲ್ಲದ ಯಾವುದೇ ಮನುಷ್ಯನಿಗೆ ಶಾಂತಿ ಸಮಾಧಾನ ಇರುವುದಿಲ್ಲ. ಯಾಕಂದರೆ ನಮಗೆ ಶಾಂತಿ ಸಮಾಧಾನ ಬೇಕಾದರೆ ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯ. ಕ್ರೀಡೆ ಇಲ್ಲದೆ ಆರೋಗ್ಯ ಇಲ್ಲ, ಆರೋಗ್ಯ ಇಲ್ಲದೆ ಶಾಂತಿ ಸಮಾಧಾನ ಇಲ್ಲ. ಹಾಗಾಗಿ ಎಲ್ಲರೂ, ಎಲ್ಲ ವಯಸ್ಸಿನವರು, ಯಾವುದಾದ್ರೂ ಒಂದು ರೀತಿ ಕ್ರೀಡೆ, ಈ ಕ್ರೀಡೆಯಲ್ಲಿ ಇದೇ ಕ್ರೀಡೆ ಅದೇ ಇರಬೇಕು ಅಂತೇಳಿ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಭಾಗವಹಿಸುವುದು ಅವರ ಆರೋಗ್ಯ ಮತ್ತು ಅವರ ಶ್ರದ್ಧೆಯನ್ನು ಅಧಿಕ ಮಾಡ್ತದೆ. ಮುಖ್ಯವಾಗಿ ಈ ಪಂಚಕುಸ್ತಿಯು ಹೇಳಬೇಕಾದ್ರೆ ಒಂದು ಅತಿ ಕಡಿಮೆ ಖರ್ಚಿನ ಕ್ರೀಡೆ ಆಗಿರ್ತದೆ. ಇದಕ್ಕೆ ಬೇಕಾಗಿರೋದು ನಮ್ಮ ಒಂದು ಟೇಬಲ್ ಮತ್ತು ಒಂದು 150 ಸ್ಕ್ವೇರ್ ಫೀಟ್ ಜಾಗ ಇದ್ದರೆ ಇದನ್ನು ಒಂದು ಮಾಡ್ಬೋದಾಗಿದೆ. ಹಾಗಾಗಿ ಈ ಕ್ರೀಡೆ ಮುಖ್ಯವಾಗಿ ಎಲ್ಲಿ ಫೆಸಿಲಿಟಿಗಳಿರೋದಿಲ್ಲ, ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ಯಾರು ಬೇಕಾದರೂ ಈ ಕ್ರೀಡೆಯಲ್ಲಿ ಯಶಸ್ಸು ಸಾಧಿಸಬಹುದು. ಈ ಬಾರಿ ನಾವು ಈ ಕ್ರೀಡೆಯನ್ನು 4 ಚಾಂಪಿಯನ್ಶಿಪ್ಪಲ್ಲಿ ಏರ್ಪಡಿಸಿದ್ದೇವೆ. ಒಂದು ಪುರುಷರಿಗೆ ಮಿಸ್ಟರ್ ಕರಾವಳಿ 2019 ಅಂದು, ಒಂದು ಮಹಿಳೆಯರಿಗೆ ಮಿಸ್ ಕರಾವಳಿ 2019 ಅಂತ ಹೇಳಿ, ಹಾಗೂ ವಿಶೇಷವಾಗಿ ಭಿನ್ನ ಸಾಮರ್ಥ್ಯದ ಪುರುಷ ಮತ್ತು ಮಹಿಳೆಯರಿಗೆ. ನಾವು ಇಷ್ಟೊಂದು ಜನ ಬರ್ತಾರೆ ಅಂತ ಖಂಡಿತ ನಿರೀಕ್ಷಿಸಿರಲಿಲ್ಲ. ಆದರೂ ಕೂಡ ಅವರು ಅತಿ ದೂರದಿಂದ, ರಾಜ್ಯದ ವಿವಿಧ ಕಡೆಗಳಿಂದ ಭಿನ್ನ ಸಾಮರ್ಥ್ಯದವರು ಇಲ್ಲಿ ಬಂದು ಈ ಕ್ರೀಡೆಯಲ್ಲಿ ಭಾಗವಹಿಸಲು ತುಂಬ ಇಂಟ್ರೆಸ್ಟ್ ತೋರಿಸಿದ್ದೀರಿ. ಅವರಿಗೋಸ್ಕರ ಕೂಡ ನಾವು 2 ಚಾಂಪಿಯನ್ಶಿಪ್ಪನ್ನು ಏರ್ಪಡಿಸಿದ್ದೇವೆ. ಒಂದು ಪುರುಷರಿಗಾಗಿ ವೀರಕೇಸರಿ ಮತ್ತು ಮಹಿಳೆಯರಿಗಾಗಿ ರಾಣಿ ಹಬ್ಬಕ್ಕ ಅಂತ 2 ಚಾಂಪಿಯನ್ಶಿಪ್ಗಳನ್ನು ಇಟ್ಟಿದ್ದೇವೆ. ಮುಖ್ಯವಾಗಿ ನಾನು ದಕ್ಷಿಣ ಕನ್ನಡದ ಆರ್ಮ್ ರೆಸ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷರ ಮಾಡಲಿಕ್ಕೆ ಮುಖ್ಯ ಕಾರಣ ನಮ್ಮ ಸ್ನೇಹಿತರಾದ ರೇಮಂಡ್ ಅವರು ಹಾಗೂ ಇತರ ಸದಸ್ಯರುಗಳು. ನಾವು ಈ ಸಂಘ ಶುರು ಮಾಡಿ ಸುಮಾರು 6-7 ತಿಂಗಳಾಯಿತು. ಅಷ್ಟರಲ್ಲೇ ನಮಗೆ ಒಂದು ರಾಜ್ಯ ಮಟ್ಟದ ಒಂದು ಸ್ಪರ್ಧೆ ಏರ್ಪಡಿಸಲು ನಮ್ಮ ರಾಜ್ಯದ ಅಧ್ಯಕ್ಷರಾದ ನವೀನ್ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶವನ್ನು ನನ್ನೊಬ್ಬನಿಂದ ಮಾಡಲಿಕ್ಕಾಗೋದಿಲ್ಲ. ಈ ಅವಕಾಶವನ್ನು ನಮ್ಮ ಎಲ್ಲ ಸದಸ್ಯರುಗಳು ಅವರ ಕೆಲಸಗಳನ್ನೆಲ್ಲ ಬದಿಗೊತ್ತಿ ನಮ್ಮೊಟ್ಟಿಗಿದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಹಗಲು ರಾತ್ರಿ ಎನ್ನದೆ ಜೊತೆಲಿದ್ದಿರಿ. ಈ ಸ್ಪರ್ಧೆಯ ಯಶಸ್ಸಿಗೆ ನೀವು ಮತ್ತು ಇತರ ಕ್ರೀಡಾಪಟುಗಳು ಅತಿ ಮುಖ್ಯವಾಗಿದೆ. ನಿಮ್ಮೆಲ್ಲರ ಸಹಕಾರ ಹೊಂದಿದ್ದರೆ ನಾವು ಇದೇ ರೀತಿ ಸ್ಪರ್ಧೆಯನ್ನು ಹೆಚ್ಚಾಗಿ ನೆರವೇರಿಸಿ ಖಂಡಿತವಾಗಿಯೂ ಪ್ರತಿ ವರ್ಷವೂ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ನಾವು ಖಂಡಿತವಾಗಿ ನಿಮ್ಮೆಲ್ಲರ ಸಹಕಾರದಿಂದ ಏರ್ಪಡಿಸ್ತೇವೆ. ಇದೇ ರೀತಿ ನಿಮ್ಮ ಸಹಕಾರ ನಮ್ಮೊಟ್ಟಿಗೆ ಯಾವಾಗಲೂ ಇದ್ದು ಈ ಸ್ಪರ್ಧೆ ಈಗ ಶುರುವಾಗಿದೆ. ಇದನ್ನು ಕಡೆಯ ತನಕ ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ತಮ್ಮೆಲ್ಲರನ್ನು ಕೇಳಿಕೊಳ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ. ಥ್ಯಾಂಕ್ ಯು ಸುನಿಲ್ ಅವರೇ. ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ತಾವು ಹಂಚಿಕೊಂಡಿದ್ದೀರಾ. ನಮ್ಮೆಲ್ಲರಲ್ಲಿ ಒಂದು ಮನುಷ್ಯತ್ವ ಇದೆ. ಸೊ ಆ ಮನುಷ್ಯತ್ವವನ್ನು ತೋರಿಸಲಿಕ್ಕೆ ಕೆಲವೊಮ್ಮೆ ನಾವು ಅವಕಾಶಗಳನ್ನು ಹುಡುಕ್ತೇವೆ. ಇದನ್ನು ನಾನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂದರೆ, ತುಂಬ ಸ್ಪರ್ಧಾಳುಗಳಿದ್ದೀರಾ. ಈ ಸ್ಪರ್ಧಾಳುಗಳ ಪೈಕಿ ಹಲವು ಮಂದಿ ಭಿನ್ನ ಸಾಮರ್ಥ್ಯದ ಸ್ಪರ್ಧಾಳುಗಳು ನಮ್ಮೊಂದಿಗಿದ್ದಾರೆ. ಅವರೆಲ್ಲರೂ ನಮ್ಮ ಸಹೋದರರು, ಸಹೋದರಿಯರು. ಸೊ ಖಂಡಿತವಾಗಿ ನಾವು ಅವರಿಗೆ ಈ ರೀತಿ ಹೇಳಬೇಕು, ಸದಾ ನಿಮ್ಮೊಂದಿಗೆ ನಾವಿದ್ದೇವೆ, ನಮ್ಮ ಪ್ರಾರ್ಥನೆಯಲ್ಲಿ ನೀವು ಇದ್ದೀರಾ. ಸೊ ಇವತ್ತಿಲ್ಲಿ ಒಂದು ಬಂದು ಅವರೊಂದು ಇತರರಿಗೆ ಒಂದು ದಾರಿದೀಪ ಆಗಿದ್ದಾರೆ ಅನ್ನೋದರಲ್ಲಿ ಏನು ತಪ್ಪಿಲ್ಲ. ಆದ್ದರಿಂದ ನಾನು ಇಲ್ಲಿಂದ ಎಲ್ಲವರೆಗೂ ಕೇಳಿಕೊಳ್ಳುತ್ತೇನೆ, ಒಂದು ಮನುಷ್ಯತ್ವದ ಸಂಕೇತವಾಗಿ ನಮ್ಮಲ್ಲಿರುವ ಎಲ್ಲ ಈ ಭಿನ್ನ ಸಾಮರ್ಥ್ಯದ ಪ್ರತಿಯೊಬ್ಬರಿಗೆ ನಾವು ಗಟ್ಟಿಯಾಗಿ ಕೈ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ಮಗದೊಮ್ಮೆ ಒಳ್ಳೆಯದನ್ನು ಹಾರೈಸುತ್ತೇನೆ. ಇವಾಗ ಮುಂದಿನ ಈ ಭಾಗವನ್ನು ನೆರವೇರಿಸಲು
ಟ್ರೆಜರರ್ ಸುಜೀತ್. I thank Fathers Clifford Fernandez, Paris Priest Temple. ಟ್ರೋಫಿ ಅಲ್ಲಿದೆ, ಅದನ್ನು ಕವರ್ ಮಾಡಲಾಗಿದೆ. ಟ್ರೋಫಿ ಯಾವ ರೀತಿ ಇದೆ ಅಂತ ಒಂದು ನೋಡಲು ಪ್ರತಿಯೊಬ್ಬರಿಗೂ ಆಸಕ್ತಿ ಇದೆ. ಆ ಟ್ರೋಫಿಯನ್ನು ತಮ್ಮದಾಗಿಸಿಕೊಳ್ಳಬೇಕಂತ ಒಂದು ಚಿಂತನೆ ಕೂಡ ತಮ್ಮ ಮುಖದಲ್ಲಿ ನಾನು ನೋಡ್ತಾ ಇದ್ದೇನೆ. ಸೊ ನಾವು ಇವಾಗ ಕೇಳಿಕೊಳ್ತೇನೆ, ಆರ್ಮ್ ರೆಸ್ಲಿಂಗ್ನ ರಾಜ್ಯಾಧ್ಯಕ್ಷರಾದಂಥ ಶ್ರೀ ನವೀನ್ ಕುಮಾರ್ ಇವರು ಅದನ್ನು ಕವರನ್ನು ತೆರವುಗೊಳಿಸಬೇಕಾಗಿ ಅದೇ ರೀತಿಯ ಟ್ರೋಫಿಗಳ
ಗೆಲುವು ಗೆಲುವಾಗಿ ಉಳಿಯುವುದಿಲ್ಲ, ಸೋಲು ಸೋಲಾಗಿ ಉಳಿಯುವುದಿಲ್ಲ. ಆದ್ದರಿಂದ ಇವತ್ತಿನ ಈ ಸ್ಪರ್ಧೆಯಲ್ಲಿ ಸೋತವರು ಹುಡುಬೇಡಿ, ಗೆದ್ದವರು ಹಿಗಬೇಡಿ. ಒಂದಲ್ಲ ಒಂದು ದಿನ ಸೋತವರ ದಿನ ಗೆದ್ದವರ ದಿನವಾಗಿ ಪರಿವರ್ತನೆ ಖಂಡಿತವಾಗಿ ಆಗುತ್ತದೆ. ಪ್ರತಿಯೊಂದು ಸಂವಾದಕ್ಕೆ ಪ್ರಾರಂಭ ಮತ್ತು ಕೊನೆ ಅಂತ ಇದೆ. ನಾವು ಇವತ್ತಿನ ಸ್ಟೇಟ್ ಆರ್ಮ್ ರೆಸ್ಲಿಂಗ್ ಸ್ಪರ್ಧೆ ಮುಕ್ತಾಯಗೊಂಡಿದೆ. ಸಮಾರೋಪ ಕಾರ್ಯಕ್ರಮ ನಾವು ಇವಾಗ ಪ್ರಾರಂಭ ಮಾಡೋದರಲ್ಲಿದ್ದೇವೆ. ಆದ್ದರಿಂದ ಇವತ್ತಿನ ಈ ಸಮಾರೋಪ ಕಾರ್ಯಕ್ರಮದ ನಮ್ಮ ಗಣ್ಯ ವ್ಯಕ್ತಿಗಳು ಇವರಿದ್ದಾರೆ. ಕೆಲವರು ನಿಮ್ಮ ಬರಬೇಕಷ್ಟೇ, ಆದರೂ ಕೂಡ ಅವರ ಹೆಸರನ್ನ ನಾನು ಉಲ್ಲೇಖ ಮಾಡಿದ್ದೇನೆ. ಸ್ಥಳೀಯ ಮಂಗಳೂರಿನ ಕಾರ್ಪೊರೇಟ್ಗಳಾದಂಥ ಶ್ರೀ ಪ್ರೇಮಾನಂದ ಶೆಟ್ಟಿ, ಪ್ರವೀಣ್ ಚಂದ್ರ ಆಳ್ವ ಕಾರ್ಪೊರೇಟರ್, ಕಿರಣ್ ಕುಮಾರ್ ಕಾರ್ಪೊರೇಟರ್, ಶ್ರೀ ನಾರಾಯಣ್ ಆಳ್ವ ಇಂಟರ್ನ್ಯಾಷನಲ್ ವಾಲಿಬಾಲ್ ಕೋಚ್, ಮಿಸ್ಟರ್ ಜಗದೀಶ್ ಪೂಜಾರಿ ಮಿಸ್ಟರ್ ಇಂಡಿಯಾ ಅವಾರ್ಡ್ ವಿನ್ನರ್, ಮಿಸ್ಟರ್ ಹರೀಶ್ ಫಿಸಿಕಲ್ ಡೈರೆಕ್ಟರ್ ಎಜಿ ಇನ್ಸ್ಟಿಟ್ಯೂಷನ್ಸ್, ಅದೇ ರೀತಿ ಜಿಲ್ಲಾ ಆರ್ಮ್ ರೆಸ್ಲಿಂಗ್ ಇದರ ಅಧ್ಯಕ್ಷರಾದಂಥ ಸುನೀಲ್ ಸೇವಿಯರ್, ಕಾರ್ಯದರ್ಶಿಯಾದಂಥ ರೇಮಂಡ್ ಡಿಸೋಜ, ಇವರು ಈ ಗಣ್ಯ ವ್ಯಕ್ತಿಗಳನ್ನ ವೇದಿಕೆ ಬರಮಾಡಿಕೊಳ್ಳಬೇಕಾಗಿ ಪ್ರೀತಿಯಿಂದ ನಾನು ಕೇಳಿಕೊಂಡಿದ್ದೇನೆ. ಸೊ ನಾನು ಉಲ್ಲೇಖ ಮಾಡಿದ ವ್ಯಕ್ತಿಗಳು ಇದರಲ್ಲಿ ದಯವಿಟ್ಟು ವೇದಿಕೆಗೆ ಬರುವುದು. ವೇದಿಕೆಗೆ ಬರುವಾಗ ಚಪ್ಪಾಳೆ ಕಟ್ಟಡದಲ್ಲಿ ಒಂದು ಸಂತೋಷ ಇದೆ. ನನ್ನ ಆತ್ಮೀಯರಾದ ನಾರಾಯಣ ಅವರೇ, ಇವರು ಅನೇಕ ರಾಷ್ಟ್ರಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು ತಯಾರು ಮಾಡಿದ ವಾಲಿಬಾಲ್ ಕೋಚ್ ಆಗಿದ್ದಾರೆ. ವಾಲಿಬಾಲ್ ಕ್ರೀಡಾಪಟುಗಳನ್ನು ಇವರು ತಯಾರು ಮಾಡಿ ನಮ್ಮ ರಾಷ್ಟ್ರಕ್ಕೆ ಒಂದು ಅವರ ಕೊಡುಗೆ ನೀಡಿದ್ದಾರೆ. ಅವರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದು ಎಲ್ಲರ ಯಾಕೆಂದರೆ ಕಳೆದ ನಾನು ಅವರಿಗೆ ವಿನಂತಿ ಮಾಡಿಕೊಂಡಾಗ ಅವರು ಸರಿಯಾಗಿ ಬರ್ತಿದೆ. ಆದರೆ ಇವತ್ತಿನವರೆಗೆ ಬ್ಯಾಂಗ್ಳೂರು ವಿಜಯವಾಡ, ಇವರು ನೈಟ್ ಅವರು ವಿಜಯವಾಡ ಹೋಗ್ತಾರೆ. ಅಲ್ಲಿ ವಾಲಿಬಾಲ್ ಆದರೂ ಸಹ ನಾವು ಬಂದಿದ್ದಾರೆ. ಪ್ರಪ್ರಥಮವಾಗಿ ನಾನು ಅವರಿಗೆ ನಮ್ಮ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ಮಿತ್ರರಾದ ನನ್ನ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್, ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ಗೆ ಕಾರ್ಯದರ್ಶಿಯಾಗಿ ಮೊನ್ನೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ನಡೆದ ಚುನಾವಣೆಯಲ್ಲಿ ಅವರು ವಿಜೇತರಾದ ನನ್ನ ಅಭಿಮಾನದ ಕಿರಣ್ ಕುಮಾರ್, ಇವರಲ್ಲಿ ನಾನು ಕೇಳಿಕೊಂಡಾಗ ಸಂತೋಷದಿಂದ ಬಂದಿದ್ದಾರೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ನನ್ನ ಇನ್ನೊಬ್ಬ ಮಿತ್ರರಾದ ಹರೀಶ್ ವೇಟ್ ಲಿಫ್ಟಿಂಗ್ ಕೋಚು, ಇವರು ಎಜಿ ಇನ್ಸ್ಟಿಟ್ಯೂಷನ್ನಲ್ಲಿ ಅವರು ಫಿಸಿಕಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅನೇಕ ಪದಕಗಳನ್ನು ಗಳಿಸಿದ ವ್ಯಕ್ತಿಗಳಲ್ಲಿ ಇವರು ಕೆಲವು ಕ್ರೀಡಾಪಟುಗಳನ್ನು ತಯಾರು ಮಾಡಿ ನಮ್ಮ ರಾಜ್ಯಕ್ಕೆ ರಾಷ್ಟ್ರೀಯ ಕೆಲಸ ಮಾಡಿದ್ದಾರೆ. ಅವರಲ್ಲಿ ಕೂಡ ಅವರ ಸಂತೋಷಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಜಗದೀಶ್ ಪೂಜಾರಿ ಫಿಸಿಕಲ್ ಬಾಡಿ ಬಿಲ್ಡಿಂಗ್ ಎಲ್ಲ ಕಳಿಸಿದ್ದಾರೆ. ಅವರು ಕೂಡ ನಮ್ಮ ತಿಳಿಸಿದ್ದಾರೆ. ಅವರಿಂದ ನಾನು ಬಯಸಿದ್ದೇನೆ. ಹಾಗೆಯೇ ನಮ್ಮ ಸಂಘದ ಅಧ್ಯಕ್ಷರಾದ ಸುನೀಲ್ ಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಅವರ ಬಹಳ
ಕೆಲವರ ಮನಸ್ಸಲ್ಲಿ ಈ ರೀತಿ ಯೋಚನೆ ಬಂದಿರ್ಬೋದು, ಇಷ್ಟು ಮಂದಿ ಮಾತನಾಡುವಾಗ ಎಷ್ಟು ಗಂಟೆ ಆದಿತ್ತು ಅಂತ. ಆದರೆ ಒಂದು ಸಂತೋಷದ ವಿಷಯವಾಗಿ ಹೇಳಿದರೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಇವಾಗ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದರೆ ನಿಮಗೆ ಒಂದು ತಿಳಿಸುವ ಸಂತೋಷದ ಸುದ್ದಿ. ಎಲ್ಲರ ಪರಿಚಯ ಆಯಿತು. ಈಗ ಬಂದವರಿದ್ದಾರೆ ಶ್ರೀ ಪ್ರವೀಣ್ ಚಂದ್ರ ಅವರು, ಮಂಗಳೂರು ಮಹಾನಗರ ಪಾಲಿಕೆಯ ಕೆಲವೇ ದಿನಗಳ ಮೊದಲು ಚುನಾವಣೆಯಾಗಿದ್ದು ಭರ್ಜರಿ ಜಯವನ್ನು ಅವರು ಗಳಿಸಿದ್ದಾರೆ. ದಯವಿಟ್ಟು ಅವರಿಗೆ ತಮ್ಮ ಕೈ ಚಪ್ಪಾಳೆಯನ್ನು ಕಟ್ಟಿ ಆಶೀರ್ವಾದ ಮಾಡಬೇಕಾಗಿ. ಅದೇ ಅಲ್ಲಿ ಮಧ್ಯದಲ್ಲಿ ನಮಗೆ ನೋಡಲಿಕ್ಕೆ ಕಾಣ್ತಾ ಇದ್ದಾರೆ ತುಂಬ ಮೃದು ಸ್ವಭಾವದ ಮೃದು ವ್ಯಕ್ತಿತ್ವದ ವ್ಯಕ್ತಿ ಕಿರಣ್ ಕುಮಾರ್ ಇವರು ಕೂಡ ಕೆಲವೇ ದಿನಗಳ ಮೊದಲು ನಮ್ಮ ಮಂಗಳೂರು ನಗರ ಚುನಾವಣೆ ಆಯಿತು. ಅವರು ಹಲವು ವರ್ಷಗಳಿಂದ ಅವರು ಸಮಾಜ ಸೇವೆಯನ್ನು ಮಾಡ್ತಿದ್ದರು. ಆದರೆ ಅವರ ಸಮಾಜ ಸೇವೆ ಹೊರಗಡೆ ಗೊತ್ತಿರಲಿಲ್ಲ, ಯಾಕಂದರೆ ಅವರು 7 ವರ್ಷ ಇರಲಿಲ್ಲ. ಆದರೆ ಇತ್ತೀಚಿನ ಚುನಾವಣೆಯಲ್ಲಿ ಸಮಾಜದ ಜನರ ಒತ್ತಾಯದ ಮೇರೆಗೆ ನೀವು ಕಾರ್ಪೊರೇಟ್ ಚುನಾವಣೆ ನಿಲ್ಲೇಬೇಕೆಂಬ ಒತ್ತಾಯಕ್ಕೆ ಮಣಿದು ಅವರು ಚುನಾವಣೆಗೆ ಅಭ್ಯರ್ಥಿಯಾಗಿ ನಿಂತರು. ಅಷ್ಟೇ ಅಲ್ಲ, ಪ್ರಚಂಡವಾಗಿ ಬಹುಮತದಿಂದ ಅವರು ವಿಜೇತರಾಗಿದ್ದಾರೆ. ಸೊ ಅವರಿಗೆ ಕೂಡ ಗಟ್ಟಿಯಾದ ಕೈ ಚಪ್ಪಾಳೆಯನ್ನು ನಾನು ಕೇಳಿಕೊಳ್ಳುತ್ತೇನೆ. ಇವಾಗ ಇವತ್ತಿನ ಈ ಸ್ಪರ್ಧೆಯನ್ನು ಉದ್ದೇಶಿಸಿ ಶ್ರೀ ಕಿರಣ್ ಕುಮಾರ್ ಅವರು ಮಾತನಾಡಲಿದ್ದಾರೆ. ದಯವಿಟ್ಟು ಅವರನ್ನು ಕೇಳೋಣ. ವೇದಿಕೆಯಲ್ಲಿ ಉಪಸ್ಥಿತರಾದ ಎಲ್ಲ ಗಣ್ಯರಿಗೆ ಸೇರಿದ ಕ್ರೀಡಾಪಟುಗಳು ಖಂಡಿತವಾಗಿಯೂ ಭಾಷಣ ಬಂದಿರುವಂಥವರು ಬೆಳಿಗ್ಗೆ ಸಂದರ್ಭದಲ್ಲಿ ಸುಸ್ತಾಗಿ ನಮ್ಮ ಉಪವನ್ನು ಹೋಗ್ತಾರೆ. ಏನು ಕೂಡ ಪಾತ್ರಗಳ ಟೆನ್ಷನ್ ಆಗಿ ಮನವನ್ನು ಮಾತಾಡಬೇಕು, ಒಬ್ಬರನ್ನು ಮಾತ್ರ ಮಾತಾಡಿಸಿದೆ. ಆ ಒಬ್ಬ ನಾನಂತಲೇ ನೋಡಿದ್ದೇನೆ. ಎಲ್ಲರೂ ಎಲ್ಲ ಕ್ರೀಡಾಪಟುಗಳು ಯಾರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ರೀತಿ ಯಾರು ಗೆದ್ದಿದ್ದಾರೆ ಎಲ್ಲರೂ ಅಭಿನಂದನೆ ಸಲ್ಲಿಸ್ತೇನೆ. ಮಂಗಳೂರಿನಲ್ಲಿ ಪ್ರಥಮವಾಗಿ ಆರ್ಮ್ ರೆಸ್ಲಿಂಗ್ ಸ್ಟೇಟ್ ಲೆವೆಲ್ ಇವೆಂಟ್ ಇವತ್ತು ಮಂಗಳೂರಿನ ಟೌನಲ್ಲಿ ನಾನು ಬಂದಾಗ ಸೆಕ್ರೆಟರಿ ರೆಕಾರ್ಡ್ ಸಹಿತ ವಿಚಾರ ಕೇಳಿರಬೇಕು. ಸುಮಾರು ರೆಕಾರ್ಡ್ ಬ್ರೇಕಿಂಗ್ 160+ ಕಾಂಪಿಟೇಟರ್ಸ್ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಯಾಕಂದರೆ ನಾನು ಕೂಡ ಒಂದು ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್, ನ್ಯಾಷನಲ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು 6 ವರ್ಷದಿಂದ ಕಾರ್ಯನಿರ್ವಹಿಸ್ತಾರೆ. ನಾಳೆ ನಮ್ಮ ರವೀಂದ್ರ ಕಲಾಭವನದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಥಮ ಕಾಂಪಿಟೇಷನ್ ನಡೆಯುತ್ತಿದೆ. ಕಾಂಪಿಟೇಷನ್ ಎಂದಾಗುವಾಗ ಎಲ್ಲರೂ ಹೋಗಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋದು. ನಮ್ಮನ್ನು ಮಾತಾಡುವಾಗ ಎಲ್ಲರಿಗೂ ಒಂದು ಚಪ್ಪಾಳೆ ಅಂದರೆ ಎಷ್ಟು ಜನ ಸೇರಿದ್ದಾರೆ ಎಲ್ಲರೂ ಕೂಡ ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋದು. ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಸಂಸ್ಥೆ ಇನ್ನು ಮುಂದೆ ಇನ್ನೂ ಕೂಡ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿ ಅದೇ ರೀತಿ ಸ್ಟೇಟ್ ಲೆವೆಲ್ ನ್ಯಾಷನಲ್ ಎಲ್ಲ ಎಲೆಕ್ಷನ್ ಮಾಡಿ ನಾನು ಪ್ರೇರಣೆ ಇದ್ದಾರೆ, ಪ್ರೇರಣೆ ಇದ್ದಾರೆ. ನಾವೆಲ್ಲರೂ ಮಾನವ ಪಾಲಿಕೆಯಿಂದ ನಿಮಗೆ ಆಗುವಂಥ ನಮ್ಮ ಕಡೆಯಿಂದ ಆಗುವಂಥ ಎಲ್ಲ ಸಹಾಯವನ್ನು ಧನ್ಯವಾದಗಳು ಕಿರಣ್ ಕುಮಾರ್ ಅವರೇ. ತಾವು ಯಾವಾಗಲೂ ನಮ್ಮ ಸಹಾಯ ಹಸ್ತ ನಿಮ್ಮನ್ನು ಇದೆ ಅಂತ ಹೇಳಿದ್ದೀರಾ. ಅದೇ ರೀತಿ ಪ್ರವೀಣ್ ಅವರು ಕೂಡ ಸಹಾಯ ಹಸ್ತ ಯಾವತ್ತೂ ಇದೆ ಮಾರ್ಗದರ್ಶನ ಅಂತ ಅವರು ಹೇಳಿದ್ದೀರಾ. ಧನ್ಯವಾದಗಳು. ನಿಜ ಹೇಳುವುದಾದರೆ ಯಾವುದೇ ಒಂದು ಸ್ಪರ್ಧೆ ಆಗಲಿ, ಆ ಸ್ಪರ್ಧೆಯಲ್ಲಿ ಅತೀ ಕಷ್ಟದ ಕೆಲಸ ಯಾವುದಂದರೆ ತೀರ್ಪುಗಳು. ತೀರ್ಪುಗಳ ಕೆಲಸ ಅತೀ ಕಷ್ಟದಾಗಿರ್ತದೆ. ಅದು ಯಾಕೆ ನಾನು ಹೇಳ್ತಂದರೆ, ಸೋತಾಗ ಬೇಸರ ಆಗೋದು ಸ್ವಲ್ಪ ಸಹಜ. ಗೆದ್ದವರು ಅವರ ಹತ್ರ ಕೇಳಿದ್ರೆ ಏನಾಯಿತು, ಗೆದ್ದೆವು, ಅವರು ಏನೋ ಹೇಳೋದು. ಸೋತವರಲ್ಲಿ ಕೇಳಿದರೆ ಏನಾಯಿತು, ಇಲ್ಲ ನಾವು ಒಳ್ಳೆಯದು ಮಾಡಿದ್ದೇವೆ ಅಂದರೆ. ಆದರೆ ಅವರು ಜಡ್ಜಸ್ ಇದ್ದಾರಲ್ಲ, ಅವರು
ಪಕ್ಷದ ಇವರು, ಅದೇ ರೀತಿ ಕಾರ್ಯದರ್ಶಿಯಾದಂಥ ವಿಶ್ವನಾಥ್ ಇವರು ವೇದಿಕೆಗೆ ಬರಬೇಕಾಗಿ ನಮ್ಮನ್ನು ಇದರ ಬಹುಮಾನದ ಸಭೆಯಲ್ಲಿ ಆಸಕ್ತರೆಲ್ಲ ನನಗೆ ಮನವನ್ನೇ ಜಾಸ್ತಿ ಮಾತಾಡಲಿಕ್ಕಿಲ್ಲ. ಇವತ್ತು ಬಹಳ ಸಂತೋಷ ಏನಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಇಂಥ ಒಂದು ಕೂಟವನ್ನು ಏರ್ಪಡಿಸಿದಂಥ ನಮ್ಮ ಸ್ಟೇಟ್ ಲೆವೆಲ್ 6 ತಿಂಗಳಲ್ಲಿ ಅಸೋಸಿಯೇಷನ್ ಪ್ರಾರಂಭವಾಗಿ ಸ್ಟೇಟ್ ಲೆವೆಲ್ ಒಂದು ಕೂಟವನ್ನು ಮಾಡಬೇಕಾದ್ರೆ ಅದರ ಹಿಂದೆ ಇರುವಂಥ ಪರಿಶ್ರಮ ಕಿರಣ್ ಹೇಳಿದ್ರು ಅವರು
ಇನ್ವಿಟೇಷನ್ ಇದ್ದಾಗ ಹೆಸರುಗಳನ್ನು ಉಲ್ಲೇಖ ಮಾಡಲಿಕ್ಕೆ ನಾನು 2 ನಿಮಿಷ ತಗೊಳ್ತೇನೆ. ಏಕೆಂದರೆ ಇದರ ಯಶಸ್ವಿ ಹಿಂದೆ ಈ ವ್ಯಕ್ತಿಗಳ ಶ್ರಮ ತುಂಬ ಇದೆ. ಅಧ್ಯಕ್ಷರ ಹೆಸರು ಹೇಳಿದೆ, ಕಾರ್ಯದರ್ಶಿಯ ಹೆಸರು ಹೇಳಿದೆ, ಸಹ ಅಧ್ಯಕ್ಷರು ಇವರಿದ್ದಾರೆ. ಶ್ರೀ ಲಕ್ಷ್ಮಣ್ ಕುಂದರ್, ಶ್ರೀ ಸದಾಶಿವ ಶೆಟ್ಟಿ, ಮಿಸ್ಟರ್ ಕೃಷ್ಣ ನಾಯಕ್, ಮಿಸ್ಟರ್ ಮೊಹಮ್ಮದ್ ಇಸ್ಮಾಯಿಲ್, ಮಿಸ್ಟರ್ ಕಿಶೋರ್ ಕುಮಾರ್. ವೈಸ್ ಸೆಕ್ರೆಟರೀಸ್ ಇದ್ದಾರೆ ಮಿಸ್ಟರ್ ಗಣೇಶ್ ಕುಮಾರ್, ಮಿಸ್ಟರ್ ರೇಖಾ ಶೆಟ್ಟಿ, ಮಿಸ್ ನಮ್ರ ಶಾ, ಟ್ರೆಜರರ್ ಮಿಸ್ಟರ್ ಸುಜಿತ್ ಕುಮಾರ್, ಕೋಆರ್ಡಿನೇಟರ್ ಸಂದೀಪ್ ಆಚಾರ್ಯ. ದಯವಿಟ್ಟು ಅವರಿಗೂ ಕೂಡ ಕೈ ಚಪ್ಪಾಳೆ ಕೊಟ್ಟು ಇವಾಗ ವೇದಿಕೆಯಲ್ಲಿ ಎಲ್ಲರಿಗೆ ಮಿಸ್ಟರ್ ರೇಮಂಡ್ ಇವರು ಮೆಮೆಂಟೋ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೊನೆಯದಾಗಿ ಸುಂದರವಾದ ಟೋಪಿಗಳನ್ನು ನಾವು ನೋಡ್ತಾ ಇದ್ದೇವೆ. ಅದು ಯಾರದಾಗಿದೆ ಅಂತ ನಮಗೆಲ್ಲರಿಗೂ ಗೊತ್ತು. ಸೊ ಯಾರದರ ಗೆದ್ದಿದ್ದಾರ ಅವರ ಮುಖಾಂತರ ಖಂಡಿತವಾಗಿ ಆ ಟೋಪಿಗಳು ಅವರವರ ಮನೆಗೆ ಹೋಗಿ ತಲುಪಿವೆ. ಆದ್ದರಿಂದ ಮುಂದಿನ ಭಾಗವನ್ನು ನಾನು ಸಂಬಂಧಿತ ಈ ಅಸೋಸಿಯೇಷನ್ ಕೇಳಿಕೊಳ್ಳುತ್ತೇನೆ. ಅವರಿಂದ ನೆರವೇರಿಸಿಕೊಡ್ಬೇಕಾಗುತ್ತೆ. ಮಾಡಿ ಯೂಟ್ಯೂಬ್ ಹಾಗೆ ಫೇಸ್ಬುಕ್
ಜೈ ಹಿಂದ್ ಕರ್ನಾಟಕ.